ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಶಾಂಕ್ ಕೋಳೂರು. ಶಿಕ್ಷಕರ ದಿನಾಚರಣೆ. ಮಕ್ಕಳೆಲ್ಲರೂ ಕೂಡ ಶಿಕ್ಷಕರಿಗೆ ಇವತ್ತಿನ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯ ಸರ್ಕಾರವು ಕೂಡ ಶಿಕ್ಷಕರ ದಿನಾಚರಣೆಯನ್ನು ಒಂದು ಸರ್ಕಾರಿ ರಜೆಯನ್ನಾಗಿ ಘೋಷಣೆ ಮಾಡಿ ಕಳೆದ ಹಲವಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಇದೆ. ಶಿಕ್ಷಕರಿಗೆ ಸಲ್ಲಬೇಕಾದಂಥ ಗೌರವಗಳನ್ನು ನೀಡ್ತಾ ಇದೆ. ಆದರೆ ಈ ಬಾರಿಯ ಶಿಕ್ಷಕರ ದಿನಾಚರಣೆಯ ದಿವಸ ಸರ್ಕಾರ ಶಿಕ್ಷಕರಿಗೆ ಅವಮಾನ ಮಾಡಿದೆ. ಸ್ಪೆಷಲಿ ಅದು ಉಡುಪಿಯಲ್ಲಿ ಆಗಿರುವಂಥದ್ದು. ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಸರ್ಕಾರ ಅವಮಾನ ಮಾಡಿದೆ ಅಂತ ಹೇಳಿ ಉಡುಪಿಯ ಶಾಸಕರು, ಸಂಸದರುಗಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೊಟ್ಟಿರುವಂತಹ ಅಂದರೆ ಉಡುಪಿಗೆ ಸಿಕ್ಕಂಥ ಒಂದು ಮರ್ಯಾದೆ, ಉತ್ತಮ ಶಿಕ್ಷಕ ಅಥವಾ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಕೇವಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಮಾರ್ಕ್ಸ್ ಅಥವಾ ರಿಸಲ್ಟಲ್ಲಿ ಏನು ಉಡುಪಿ ಅಥವಾ ದಕ್ಷಿಣ ಕನ್ನಡಕ್ಕೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನಗಳು ಬರ್ತಾ ಇತ್ತು. ಅದರ ಜೊತೆಗೆ ಉತ್ತಮ ಪ್ರಾಂಶುಪಾಲರ ಪ್ರಶಸ್ತಿಗಳು ಕೂಡ, ಅದು ಕೂಡ ಶಿಕ್ಷಕರ ದಿನಾಚರಣೆಗೆ ಸಿಗುವಂಥ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ರಾಜಕೀಯ ದುರುದ್ದೇಶದಿಂದಲೋ ಅಥವಾ ರಾಜಕೀಯವಾಗಿರುವಂಥ ಅವರ ಹಿನ್ನೆಲೆಯಿಂದಲೋ ತಡೆ ಹಿಡಿಯಲಾಗಿದೆ ಅನ್ನುವಂಥದ್ದು ಬಿಜೆಪಿಯ ಆರೋಪಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ಮತ್ತು ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಮುಖವಾಗಿ ಸರ್, ಈ ಹಿಜಾಬ್ ಘಟನೆಯ ಸಂದರ್ಭದಲ್ಲಿ, ಹಿಜಾಬ್ ವಿವಾದದ ಸಂದರ್ಭದಲ್ಲಿ ಅನೇಕ ವಿದ್ಯಮಾನಗಳು ನಡೆದು ಹೋಗಿದೆ. ಬಟ್ ಈಗ ಪ್ರಮುಖವಾಗಿ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಅಂತಿಮಗೊಂಡಿರುವಂತಹ ಪಟ್ಟಿಯಿಂದ ಅವರ ಹೆಸರು ಈಗ ತಡೆ ಹಿಡಿಯಲಾಗಿದೆ. ಅಂದರೆ ಕೊಡೋದಿಲ್ಲ ಅನ್ನುವಂಥದ್ದು ಇಲ್ಲೂ ಕೂಡ ಘೋಷಣೆ ಆಗಿಲ್ಲ. ಬಟ್ ಸದ್ಯದ ಮಟ್ಟಕ್ಕೆ ಸರ್ಕಾರದ ಮುಂದಿನ ಆದೇಶದ ತನಕ ತಡೆ ಹಿಡಿಯಲಾಗಿದೆ ಅನ್ನುವಂಥ ವಿಚಾರವನ್ನು ಮಧು ಬಂಗಾರಪ್ಪನವರು ಕೂಡ ಸ್ಪಷ್ಟನೆಯನ್ನು ನೀಡಿದರು. ಏನು ಪ್ರೊಸೆಸ್ಗಳು ನಡೀತು, ಯಾವ ಕಾರಣಕ್ಕೋಸ್ಕರ ತಡೆ ಹಿಡಿದಿರಬಹುದು ಅನ್ನುವಂಥ ವಿಚಾರ. ಮೊದಲನೇದಾಗಿ ರಾಮಕೃಷ್ಣ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಒಳ್ಳೆಯ ಶಿಕ್ಷಕರು ಎಂಬುದನ್ನು ಅವರ ಕಾರ್ಯಚಟುವಟಿಕೆಗಳ ಮೂಲಕ ಸರ್ಕಾರ, ಈಗಿನ ಇರುವಂಥ ಶಿಕ್ಷಣ ಇಲಾಖೆ, ಅದೇ ಕಾಂಗ್ರೆಸ್ ಆಡಳಿತ ನಡೆಸುವ ಸರ್ಕಾರವೇ ಗುರುತಿಸಿದೆ. ಯಾರೋ ಒಂದಿಬ್ಬರು ಸೋಷಿಯಲ್ ಮೀಡಿಯಾ ಮತ್ತು ಇದರಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಅವರು ಎಂದಿನಂತೆ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದು ಒಂದು ವರ್ಗವನ್ನು ಓಲೈಸುವಂಥದ್ದು ಸಹಜ. ಅವರಿಗೆ ಬೇಜಾರಾಗ್ಬೋದು, ಅದರಲ್ಲಿ ಏನು ದೊಡ್ಡ ತಪ್ಪಿಲ್ಲ. ಆದರೆ ಇನ್ನೊಂದು ವರ್ಗಕ್ಕೆ ಅಥವಾ ಇವರಿಗೆ ನೋವಾಗ್ತದೆ ಎನ್ನುವುದನ್ನು ಒಂದು ಸ್ವಲ್ಪ ತಿಳ್ಕೊಂಡ್ರೆ ಚೆನ್ನಾಗಿರ್ತಿತ್ತು. ಬಟ್ ಸಹಜವಾಗಿ ಅಲ್ಲಿ ಓಲೈಕೆ ಮಾಡುವಾಗ ಈ ಕಡೆಯಲ್ಲಿಗೆ ಪ್ರಶಸ್ತಿಯನ್ನು ಪಡೆದು ವಾಪಸ್ ತಗೊಂಡಾಗ ಅವರಿಗೂ ನೋವಾಗ್ತದೆ. ಬಟ್ ಈಗ ನೋವು ಹಂತ ದಾಟಿ ಅವರೀಗ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ರಾಮಕೃಷ್ಣ ಎನ್ನುವಂಥ ಶಿಕ್ಷಕರು ಅಲ್ಲಿ ಪ್ರಾಂಶುಪಾಲರಾಗಿದ್ದಾರೆ ಎನ್ನುವ ವಿಚಾರ ಎನ್ನುವಂಥದ್ದು ಈಗ ರಾಜ್ಯ ಮಟ್ಟದಲ್ಲಿ ಹಬ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಅವರಿಗೆ ಹಬ್ಬಲಿ ಅಂತ, ಅವರಿಗೆ ಒಳ್ಳೆಯ ಪ್ರಶಸ್ತಿಗಳು ರಾಷ್ಟ್ರೀಯ ಮಟ್ಟದಲ್ಲೂ ಬರಲಿ ಅಂತ ಶುಭ ಹಾರೈಸುತ್ತಾ, ಈ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಎನ್ನುವಂಥದ್ದು ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಿ ನಂತರ ವಾಪಸ್ ಪಡೆಯುವ ಮೂಲಕ ಕಾಂಗ್ರೆಸ್ ರಾಜ್ಯದ ಆಡಳಿತವು ತಮ್ಮ ದ್ವಿಮುಖ ನೀತಿಯನ್ನು ಅಥವಾ ಗೊಂದಲವನ್ನು ಸ್ಪಷ್ಟವಾಗಿ ಹೊರಗೆ ಕಾಣಿಸಿದೆ. ಹಾಗಾಗಿ ಇಲ್ಲಿ ಯಾರು ಇದು ಪ್ರಶಸ್ತಿಯನ್ನು ಘೋಷಣೆ ಮಾಡಿದ ಯಾವ ಸಚಿವರಿದ್ದಾರೆ ಅಥವಾ ಅದನ್ನು ಸ್ಪಷ್ಟಪಡಿಸಿದಂಥ ಸಚಿವರು, ಅವರು ಯಾವತ್ತೂ ಕೂಡ ಓಲೈಕೆಯಲ್ಲಿ ಒಂದು ಹೆಜ್ಜೆ ಮುಂದೆ ಯಾವತ್ತೂ ಕೂಡ. ಈಗ ಯಾರು ಇವರಲ್ಲ, ಈಗ ಮಧು ಬಂಗಾರಪ್ಪರು, ಅವರ ಬಗ್ಗೆ, ಅವರ ಶಿಕ್ಷಣದ ಇದರ ಬಗ್ಗೆ ತುಂಬ ಚರ್ಚೆಗಳು ಕೂಡ ನಡೆದಿದೆ. ಮತ್ತು ಅವರು ಒಂದು ರೀತಿಯ ವ್ಯಗ್ರತೆಯಿಂದ ಯಾವಾಗಲೂ ಒಂದು ಆಚರಣೆಗಳ ವಿರುದ್ಧ ಮಾತಾಡ್ತಾ ಬರ್ತಾ ಇದ್ದಾರೆ. ಸೊ ಅವರಿಂದ ಹೆಚ್ಚಿನ ನಿರೀಕ್ಷೆ ಏನಿಲ್ಲ. ಅವ್ರ ಪ್ರಶಸ್ತಿಯನ್ನು ಕೊಡಲಿ, ಅವರೇ ಇಟ್ಕೊಂಡು ಅವರನ್ನು ಓಲೈಕೆ ಮಾಡ್ತಾ ಇರಲಿ. ಆದರೆ ಇವರು ರಾಮಕೃಷ್ಣ ಅವರ ಮಾಡಿದಂಥ ಕೆಲಸಗಳಿಗೆ ಏನು ಒಳ್ಳೆಯ ಪ್ರಶಸ್ತಿ ಕೊಡ್ಬೋದು ಶಿಕ್ಷಣ ಇಲಾಖೆಯನ್ನು ಗುರುತಿಸಿದೆಯಲ್ಲ, ಯಾವುದೇ ಒಂದು ಹಳದಿ ಕಾಯಿಲೆ ಅಥವಾ ಯಾವುದೇ ಪೂರ್ವಗ್ರಹ ಇಲ್ಲದೆ. ಸೊ ಅದೊಂದು ಖುಷಿ ಪಡ್ತೇನೆ. ಮತ್ತು ನೀವು ಹಿಜಾಬ್ ಅನ್ನೋ ವಿಚಾರವನ್ನು ಹೇಳಿದ್ರಿ. ಹಿಜಾಬ್ನ ಪರವಾಗಿ ಎಲ್ಲಿ ತೀರ್ಪು ಬಂದಿದೆ? ಶಾಲೆಯೊಳಗೆ ಹಿಜಾಬ್ ಧರಿಸ್ಬೋದು ಅಂತ ಎಲ್ಲಿ ಬಂದಿದೆ? ಹಾಗಾಗಿ ರಾಮಕೃಷ್ಣ ಅವರಿಗೆ ಶಾಲೆಯೊಳಗೆ, ಕ್ಲಾಸಿನೊಳಗೆ ಯಾರಾದರೂ ಒಬ್ಬ ಹುಡುಗಿ ಅಥವಾ ವಿದ್ಯಾರ್ಥಿನಿ ಹಿಜಾಬ್ ಹಾಕ್ತಾಳೆ ಹೇಳುವಾಗ ಒಬ್ಬ ಮೇಸ್ಟ್ರಾಗಿ, ಒಬ್ಬ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಗುರುಗಳಾಗಿ, ಪ್ರಾಂಶುಪಾಲರಾಗಿ ಅವರಿಗೆ ಅಸಹಜ ಕಂಡಿದೆ. ಈಗ ನೋಡಿದರೆ ಇಲ್ಲಿಯ ಒಂದು ಕಡೆಗಳಲ್ಲಿ ಮಾತ್ರ ಅತಿರೇಕಗಳು, ಭಾರತದಲ್ಲೂ ಅದರಲ್ಲೂ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಅತಿಯಾದ ಅತಿರೇಕಗಳು.
ಬೇರೆ ನೋಡಿ ಸೌದಿ ಕಂಟ್ರಿಗಳಲ್ಲಿ ಹೋಗಿ ನೋಡಿದರೆ, ಈವನ್ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಕಡೆಗಳಲ್ಲಿ ನೋಡಿದರೂ ಕೂಡ ಈ ರೀತಿಯಾದಂಥ ಆಗ್ರಹಗಳಿಲ್ಲ. ನಾವು ಅದನ್ನೇ ಹಾಕ್ಕೊಂಡು ಬರ್ತೇವೆ, ಬುರ್ಕ ಹಾಕ್ಕೊಂಡು ಬರ್ತೇವೆ, ಕ್ಲಾಸ್ ಒಳಗೆ ಬರ್ತೇವೆ, ಹಿಜಾಬ್ ಹಾಕ್ತೇವೆ ಎನ್ನುವಂಥ ಆಗ್ರಹಗಳಿಲ್ಲ. ಇಲ್ಲೇ ಹೆಚ್ಚು ಆ ಥರದ ಇದು ಏನು ವಸ್ತ್ರ ಸಂಹಿತೆ ಬಗ್ಗೆ ಒಂದು ಕಟುವಾದ. ಆ ಕಡೆ ನೋಡಿದರೆ ಸೌದಿ ಅರೇಬಿಯಾದಲ್ಲಿ ಅವರು ಸಂಪೂರ್ಣ ಉದಾರವಾದಿಗಳಾಗಿ ಹೋಗ್ತಾ ಇದ್ದಾರೆ. ಅವರು ಇನ್ನು ಎಲ್ಲ ರೀತಿಯಲ್ಲೂ ಅಂದರೆ ಶಿಕ್ಷಣ, ಎಲ್ಲ ಇದರಲ್ಲೂ ಕೂಡ ಒಂದು ಉದಾರವಾದವನ್ನು ಅನುಸರಿಸ್ತಾ ಬರ್ತಾರೆ. ಇವರು ನಾನು ಸಣ್ಣ ಇರುವಾಗ, ನಾನು ಶಾಲೆಗೆ ಹೋಗುವಾಗ ಯಾರೂ ಕೂಡ ಕ್ಲಾಸಿನಲ್ಲಿ ಹಿಜಾಬ್ ಧರಿಸಿದ್ದಾಗಲಿ ಅಥವಾ ಬುರ್ಕಾ ಧರಿಸ್ಕೊಂಡು ಸ್ಕೂಲಿಗೆ ಬಂದದ್ದಾಗಲಿ ನನಗೆ ನೆನಪಿಲ್ಲ. ಹಾಗಾಗಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಒಂದು 10-15 ವರ್ಷಗಳಲ್ಲಿ, 20 ವರ್ಷಗಳಲ್ಲಿ ಅತಿಯಾಗಿ ಇದರ ಒಂದು ಶಿಕ್ಷಣದ ಲೀವ್ ಕೂಡ ಒಂದು ಈ ರೀತಿಯಾದದ್ದನ್ನು ತಂದಿದ್ದಾರೆ. ಮತ್ತು ಹೈಕೋರ್ಟ್ ಕೂಡ ಸ್ಕೂಲ್ ಆವರಣದಲ್ಲಿ ಹಿಜಾಬ್ ಧರಿಸುವುದನ್ನು, ಕ್ಲಾಸಿನೊಳಗೆ ಧರಿಸುವುದನ್ನು ನಿಷೇಧ ಮಾಡಿ ಸರ್ಕಾರ ಆದೇಶ ಹೊರಡಿಸಿದ್ದನ್ನು ಹೈಕೋರ್ಟ್ ಕೂಡ ಅದು ಸರಿ ಅಂತ ಹೇಳಿದೆ. ಇವನ್ ಇವರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಕೂಡ ಒಬ್ಬ ನ್ಯಾಯಾಧೀಶರು ಇದು ಸರಿ, ಸರ್ಕಾರದ ಆದೇಶ, ಇನ್ನೊಬ್ಬರು ಅದನ್ನು ವ್ಯಕ್ತಪಡಿಸಿಲ್ಲ, ಸಹಮತ ವ್ಯಕ್ತಪಡಿಸಿಲ್ಲ. ಅದು ಇನ್ನೊಂದು ಪೀಠಕ್ಕೂ ಯಾವುದಕ್ಕೂ ಕೊಟ್ಟಿದ್ದಾರೆ. ಅಂದರೆ ಯಾರು ಕೂಡ ಕ್ಲಾಸಿನೊಳಗೆ ಹಿಜಾಬ್ ಧರಿಸ್ಕೊಂಡು ಕೂತ್ಕೊಳ್ಳುವುದನ್ನು ಇಲ್ಲಿಯ ಭಾರತದ ಒಂದು ಉಡುಪಿಯಿಂದ ಹಿಡಿದು ಕುಂದಾಪುರದಿಂದ ಹಿಡಿದು ದಿಲ್ಲಿಯ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಇದನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಲಿಲ್ಲ. ಹಾಗಿರುವಾಗ ರಾಮಕೃಷ್ಣ ಅವರು ಮಾಡಿದ ತಪ್ಪೇನು? ಹಾಗಾದರೆ ಜಡ್ಜಸ್ಗಳದ್ದು ತಪ್ಪಾಯ್ತು ಅಂತ ಅಲ್ವ? ಹಾಗಾದರೆ ನೀವು ತೀರ್ಪುಗಳನ್ನು ಹೇಳುವಂಥದ್ದು ಕೊಟ್ಟದ್ದು ಹೈಕೋರ್ಟು, ಸರ್ಕಾರ ಕೊಟ್ಟೋದು ಆದೇಶ ತಪ್ಪಾಯಿತು ಅಂತ ಹೇಳೋದಲ್ವ? ಅಂದರೆ ಸುಮ್ಮನೆ ವೃತ್ತ ಒಬ್ಬ ಶಿಕ್ಷಕರಿಗೆ ಅವರು ಮಾಡಿದ್ದನ್ನು ಅವರಿಗೆ ಆ ಸಂದರ್ಭದಲ್ಲಿ ಒಳ್ಳೆಯ ಶಿಕ್ಷಕರಾಗಿ, ಆ ಸಂದರ್ಭದಲ್ಲಿ ಒಂದು ವಿಚಿತ್ರ ಬೆಳವಣಿಗೆ ನಡೆದದ್ದು ಉಡುಪಿಯಲ್ಲಿ ಕೂಡ. ಒಂದು ಏಕಾಏಕಿ 4 ಜನ ವಿದ್ಯಾರ್ಥಿನಿಯರು, 4-5 ಜನ ವಿದ್ಯಾರ್ಥಿನಿಯರು ಪ್ರತಿಭಟನೆ, ಅದು ಯಾರ ಕುಮ್ಮಕ್ಕು ಎನ್ನುವಂಥದ್ದು, PFI ಯಾವ ಕುಮ್ಮಕ್ಕು ಎನ್ನುವಂಥದ್ದು ಆವಾಗ ಯಾರು ಕಾಂಗ್ರೆಸ್ನವರೇ ಹೇಳಿದರು. ಯಾರ್ಯಾರಕ್ಕೆ UT ಖಾದರ್ ಅವರೇ ಶಾಸಕರಾಗಿದ್ದವರು, ಅವರು ಅಲ್ಪಸಂಖ್ಯಾತ ಅಥವಾ ಮುಸ್ಲಿಂ ಸಮುದಾಯದಿಂದ ಬಂದವರು. ಅವರ ಒಂದು ಹೇಳಿಕೆಗಳನ್ನು ಪಟ್ಟಿ ಮಾಡುವುದಾದರೆ ರಾಮಕೃಷ್ಣ ಅವರಿಗೆ 2 ಪ್ರಶಸ್ತಿ ಕೊಡಬೇಕು. ಯಾಕೆ ಹೇಳಿದರೆ ಮಾನ್ಯ ಕಾಂಗ್ರೆಸ್ ವಕ್ತಾರೆ ಅಂಜುಮ್ ಅವರು ಕೂಡ ಅದನ್ನೇ ಹೇಳಿದ್ದು. ಇವರು UT ಖಾದರ್ ಅವರು ಕೂಡ ಹೇಳಿದ್ದು ಏನು ಹೇಳಿದರೆ, ನಿಮಗೆ ಇಡೀ ರಾಜ್ಯದಲ್ಲಿ ಸಾವಿರಾರು ವಿದ್ಯಾರ್ಥಿನಿಗಳಿದ್ದಾರೆ ಅಲ್ಪಸಂಖ್ಯಾತರು. ಒಂದು ಮತ್ತು ಅದೇ ಸ್ಕೂಲ್ನಲ್ಲಿ 20-25 ಜನ ವಿದ್ಯಾರ್ಥಿನಿಯರು ಹಾಗೆ ಹೋಗ್ತಾ ಇದ್ದಾರೆ ಹಿಜಾಬ್ ಆಗದೆ ಕ್ಲಾಸ್ನೊಳಗೆ. 4-5 ಜನಕ್ಕೆ ಏನು ಕಷ್ಟ ಆಗಿದ್ದು? ನಿಮ್ಮ 4-5 ಜನಕ್ಕೋಸ್ಕರ ಇಡೀ ಶಾಲೆಯ ಇದನ್ನು, ಇಡೀ ರಾಜ್ಯದ ಸಿಲೆಬಸ್ಗಳನ್ನು ಅಥವಾ ಏನು ನಿಯಮಗಳನ್ನು ಬದಲಿಸಬೇಕಾ ಅಂತ ಅವರು ಪ್ರಶ್ನೆ ಮಾಡಿದರು. ಅದಕ್ಕೂ ಒಂದು ಹೆಜ್ಜೆ ಮುಂದೋಗಿ ನೀವು ಪಾಕಿಸ್ತಾನಕ್ಕೆ ಹೋಗಿ, ಇದು BJP ಅವರು ಹೇಳೋದಲ್ಲ, BJP ಅವರು ಹೇಳಿದ್ದಲ್ಲ, ಅಥವಾ ವಿಶ್ವ ಹಿಂದೂ ಪರಿಷತ್ನವರು ಹೇಳಿದ್ದಲ್ಲ. ಸನ್ಮಾನ್ಯ ಶಾಸಕರಾಗಿದ್ದಂತಹ UT ಖಾದರ್ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದು, ನಾನು ಕೂಡ ಇದ್ದೆ. ಅಂದರೆ ಅವರು ಹೇಳಿದರು, ಪಾಕಿಸ್ತಾನ, ಸೌದಿ ಅರೇಬಿಯಾಕ್ಕೆ ಹೋಗಿ ನಿಮಗೆ ಗೊತ್ತಾಗ್ತದೆ. ನಿಮಗೆ ಇಲ್ಲಿ ಉಡುಪಿ, ದಕ್ಷಿಣ ಕನ್ನಡ ಅಂತಲ್ಲ, ಎಲ್ಲ ಕಡೆಗಳ ನಮ್ಮ ದೇಶದಲ್ಲಿ ಅಲ್ಪಸಂಖ್ಯಾತರು ಯಾವ ರೀತಿ ತಮ್ಮ ಹಕ್ಕುಗಳನ್ನು ಚಲಾಯಿಸಲು ಸಾಧ್ಯವಾಗ್ತಾ ಇದೆ. ನೀವು ಇಲ್ಲ ಸುಖ ಸಂತೋಷಗಳನ್ನು, ಸೌಲಭ್ಯಗಳನ್ನು, ಧಾರ್ಮಿಕ ಹಕ್ಕುಗಳನ್ನು ಎಷ್ಟು ಸಂತೋಷವಾಗಿ ಅನುಭವಿಸ್ತಾ ಇದ್ದೀರಿ. ನೀವು ಪಾಕಿಸ್ತಾನಕ್ಕೆ ಅಥವಾ ಇಲ್ಲಿಗೆ ಹೋಗಿ ನಿಮಗೆ, ನಿಮ್ಮ ಸಮುದಾಯದವರಿಗೆ ಅಲ್ಲಿ ಈ ರೀತಿಯಾಗಿ ಪತ್ರಿಕಾಗೋಷ್ಠಿ ಮಾಡೋದು, ನೀವು ಬಂದು ಘೋಷಣೆ ಕೂಗುವುದು, ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಂತ ಸ್ಪಷ್ಟವಾಗಿ ಕಾಂಗ್ರೆಸ್ನ ಆವಾಗ ಶಾಸಕರು, ಈಗ ಸ್ಪೀಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಿರುವಾಗ ಹಾಗಾದರೆ ಖಾದರ್ ಅವರಿಗೆ ಸ್ಪೀಕರ್ ಹುದ್ದೆ ಸಿಕ್ಕಿದೆ, ಸಚಿವರು ಆಗಿದ್ದವರು, ಶಾಸಕರು ಆಗಿದ್ದವರು, ಮತ್ತು ಅವರು ಸಮುದಾಯದವನ್ನು ವಿರೋಧಿಸುವುದಿಲ್ಲ, ಸಮುದಾಯದ ನಾಯಕರು ಕೂಡ. ಹೀಗಿರುವಾಗ ಅವರೇ ಒಪ್ಪಿಕೊಂಡ ಮೇಲೆ, ಕಾಂಗ್ರೆಸ್ ವಕ್ತಾರೆ ಅಂಜುಮ್ ಅವರು ಕೂಡ ಒಪ್ಪಿಕೊಂಡ ಮೇಲೆ, ಮುಸ್ಲಿಂ ಅಲ್ಪಸಂಖ್ಯಾತರು ಮತ್ತು ಕಾಂಗ್ರೆಸ್ ಕೂಡ ಇದರ ಸ್ಪಷ್ಟ ನಿಲುವು ತಳ್ಳಿಲಿಲ್ಲ. ಏನು ಹೇಗೆ ಬೇಕೋ ಹಾಗೆ ಇರಲಿ, ಅದು ಅದರ ಹಿಂದೆ PFI ಅಥವಾ SDPI ಇದೆ ಎನ್ನುವಂಥ ಆತಂಕದಿಂದ. ಹಾಗಾಗಿ ಇಲ್ಲಿ ಈ ಎಲ್ಲ ದೃಷ್ಟಿಕೋನಗಳಿಗೆ ನಿಮಗೆ UT ಖಾದರ್ ಹೇಳಿಕೆಗಳು ನಿಮಗೆ ನಡೀತದೆ. ಒಬ್ಬ ಶಿಕ್ಷಕರು ಆ ರೀತಿಯಾಗಿ ಮಾಡಿದ್ದು ಅದು ತಪ್ಪು ಅಂತ ಎಲ್ಲೂ ಇಷ್ಟವರೆಗೆ ದಾಖಲಾಗಲಿಲ್ಲ. ಆ ಕಾನೂನು ಪ್ರಕಾರ ನೀವು ದೊಡ್ಡ ದೊಡ್ಡ ಕಾನೂನು ಮಾತಾಡ್ತಿರಲ್ಲ, ಕಾನೂನು, ಸಂವಿಧಾನ ಅಂತ, ಸಂವಿಧಾನದ ಅನುಗುಣವಾಗಿ ಹೈಕೋರ್ಟ್ ಅಥವಾ ಕೋರ್ಟ್ಗಳಲ್ಲಿ ಎಲ್ಲೂ ಈ ರೀತಿಯಾಗಿ ರಾಮಕೃಷ್ಣವ್ರು ಮಾಡಿದ ತಪ್ಪು ಅಥವಾ ಹಿಜಾಬ್ ಧರಿಸುವುದು ಸರಿ ಅಂತ ಹೇಳುವಾಗಿ ಯಾವುದೇ ತೀರ್ಪು ಬರಲಿಲ್ಲಲ್ಲ. ಮತ್ತ್ಯಾಕೆ ನೀವು
ಮತ್ತೆ ಯಾಕೆ ಇವರ ಇದನ್ನು ಏನು ಪ್ರಶಸ್ತಿಯನ್ನು ಇಟ್ಕೊಂಡಿರಿ? ಒಂದು ವೇಳೆ ಹೈಕೋರ್ಟು, ಸುಪ್ರೀಂ ಕೋರ್ಟು ಅಥವಾ ಕೋರ್ಟ್ಗಳಲ್ಲಿ ಏನಾದರೂ ಹಿಜಾಬ್ ಧರಿಸಿದ್ದು ಏನು ಸರಿ, ಧರಿಸಬೇಕು, ಬುರ್ಕಾ ಹಾಕಬೇಕು ಅಂತ ಕಾನೂನು ಪ್ರಕಾರ ಬಂದರೆ ಏನು ಹಾಗೆ ಮತ್ತೇನು ಮಾಡೋದು ಕಾನೂನು ಪ್ರಕಾರ. ಆಗ ಒಂದು ವೇಳೆ ರಾಮಕೃಷ್ಣರು ಮಾಡಿದ್ದನ್ನು ಪುನಃ ಪ್ರಶ್ನೆ ಮಾಡಿದರೆ ಅದಕ್ಕೆ ಪುನಃ ತೀರ್ಪಾಗಿ ಬೇರೆ ತೀರ್ಪಾಗಿ ಅವರಿಗೆ ಏನೋ ಶಿಕ್ಷೆ ಕೊಡಬೇಕು. ಇದು ಕೇವಲ ಹಿಜಾಬ್ ಪರವಾಗಿ ತೀರ್ಪು ಬಂದರೂ ರಾಮಕೃಷ್ಣನಿಗೆ ಕೊಡಲು, ಯಾಕೆಂದರೆ ಅಷ್ಟವರೆಗೆ ತೀರ್ಪು ಇರಲಿಲ್ಲಲ್ಲ. ಹಾಗಾಗಿ ಈಗ ಯಾವುದೇ ತಪ್ಪು ಮಾಡದೆ ಅವರೊಬ್ಬರು ಶಿಕ್ಷಕನಾಗಿ ಪ್ರಾಂಶುಪಾಲ್ ಆಗಿ ಅವರ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಆವಾಗ ಇದ್ದದ್ದು ಕೂಡ BJP ಆಡಳಿತ ಇರುವಂಥ ಸರ್ಕಾರ. ಹಾಗಾಗಿ ಅಧಿಕಾರಿಗಳು, ಶಿಕ್ಷಕರು, ಪೊಲೀಸರು ಎಲ್ಲರೂ ಕೂಡ ನ್ಯಾಯಾಲಯವನ್ನು ಬಿಟ್ಟು ಸಾಧಾರಣ ಎಲ್ಲವೂ ಕೂಡ ಸರ್ಕಾರದ ನಿರ್ದೇಶನದಂತೆ, ಅವರ ಆಡಳಿತದಂತೆ ಕೋರ್ಟ್ನ ತೀರ್ಪುಗಳನ್ನು ಮಾನ್ಯ ಮಾಡ್ತಾ ಜಾರಿಗೊಳಿಸುತ್ತಾ ಇರುವಂಥದ್ದು ಕ್ರಮ. ಶಿಕ್ಷಕನಾಗಿ ಪ್ರಾಂಶುಪಾಲ ಆಗಿ ರಾಮಕೃಷ್ಣ ಏನು ಮಾಡಿದ್ದಾರೋ ಅದೇನು ತಪ್ಪಲ್ಲ. ಹಾಗಾಗಿ ಅವರಿಗೆ ಪ್ರಶಸ್ತಿಯನ್ನು ಯಾರೋ ಒಂದು 4 ಜನ ಜಾಲತಾಣಗಳಲ್ಲಿ ಅಥವಾ ಅವರಿಗೆ ನೋಡದೆ ಆಗದಿದ್ದವರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಚರ್ಚೆ ಮಾಡಿದ್ದಕ್ಕೋಸ್ಕರ ಪ್ರಶಸ್ತಿಯನ್ನು ವಾಪಸ್ಸಿಗೆ ತಗೊಂಡದ್ದು ಸರ್ಕಾರಕ್ಕೆ ಒಂದು ಅವಮಾನ ಇದ್ದಾಗೆ ಅಂತ ನಾನು ಭಾವಿಸ್ತೇನೆ. ಖಂಡಿತ. ಇದರ ಜೊತೆಗೆ ಯಾವಾಗ ರಾಮಕೃಷ್ಣ ಅವರ ಹೆಸರು ಮುನ್ನೆಲೆಗೆ ಬರೋದಕ್ಕೆ ಪ್ರಾರಂಭ ಆಯಿತು, ಅಥವಾ ಈ ಬಾರಿಯ ಶಿಕ್ಷಕರ ಪ್ರಶಸ್ತಿ ಏನು ಘೋಷಣೆ ಆಗುತ್ತೆ ಆ ಪಟ್ಟಿಯಲ್ಲಿ ಉಡುಪಿಯ ಪ್ರಾಂಶುಪಾಲರಾಗಿರುವಂಥ ರಾಮಕೃಷ್ಣ ಅವರ ಹೆಸರೇ ಇದೆ ಅಂತ ಘೋಷಣೆಯಾಗುವಂಥ ಸಂದರ್ಭದಲ್ಲಿ SDPIನಿಂದಲೂ ಕೂಡ ವಿರೋಧ ಇತ್ತು. SDPI ಕೆಲವೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಉಲ್ಲೇಖವನ್ನು ಕೂಡ ಮಾಡುತ್ತೆ. ಹಿಜಾಬ್ ಧರಿಸಿದ ಕಾರಣಕ್ಕೋಸ್ಕರ ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಗೇಟಿನಿಂದ ಹೊರಗಟ್ಟಿ ತಿಂಗಳುಗಳ ಕಾಲ ಬಿಸಿಲಿನಲ್ಲಿ ನಿಲ್ಲಿಸಿದ್ದಂತಹ ಮುಸ್ಲಿಂ ದ್ವೇಷವನ್ನೇ ಉಸಿರಾಡುವ ಕುಂದಾಪುರ ಸರಕಾರಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ರಾಮಕೃಷ್ಣರವರು ಕನಿಷ್ಠ ಪ್ರಾಧ್ಯಾಪಕರಾಗಲು ಕೂಡ ನೈತಿಕತೆ ಇಲ್ಲದಂತಹ ಕೋಮುವಾದಿ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತೆ. ಜೊತೆಗೆ ಇಂತಹ ವ್ಯಕ್ತಿಗೆ ಕಾಂಗ್ರೆಸ್ ಸರ್ಕಾರ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡಿ ಹೀರೋ ಮಾಡಲು ಹೊರಟಿರುವಂಥದ್ದು, ಇದರ ಹಿಂದೆ ಸರ್ಕಾರದ ಹಿಡನ್ ಅಜೆಂಡಾ ಇದೆ ಮತ್ತು ಹೊಂದಾಣಿಕೆ ಮತ್ತು ಕೊಡುಕೊಳ್ಳುವಿಕೆಯ ಸಂಬಂಧವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು SDPI ಆರೋಪ ಮಾಡಿತ್ತು. SDPIನವರು ಕೊಡುಕೊಳ್ಳಿಕ್ಕೆ ಮೊನ್ನೆ ಎಲ್ಲಿಯದು ಕಾಪುನಲ್ಲ, ಎಸ್, ಬೆಳಿಗ್ಗೆ SDPI ಸಂಜೆ ಆಗುವಾಗ BJP ಸೇರಿ ಆಡಳಿತ ಮಾಡಿದ್ದಾರೆ. ಕೊಡುಕೊಳ್ಳುವಿಕೆ ಇವ್ರದ್ದು. ಇವರು ಕಾಂಗ್ರೆಸ್ನಲ್ಲೂ ಕೊಡುಕೊಳ್ಳುವಿಕೆ ಮಾಡ್ತಾರೆ, BJPಯಲ್ಲೂ ಮಾಡ್ತಾರೆ. ಅಲ್ಲ, ಕಾಂಗ್ರೆಸ್ನ ಜೊತೆಗೂ ಕೂಡ ಒಂದು ಸಂಬಂಧವನ್ನು ಮಾಡಿ BJPಯನ್ನ ಕೆಳಗಿಳಿಸಿರುವಂತ ಆ ರೀತಿ ಮಾಡ್ತಾರೆ. ಇವರಿಗೆ ಅಧಿಕಾರ ಏನು ಬೇಕೋ, ಇವರಿಗೆ ಬೆಂಬಲ ಯಾವುದು ಬೇಕೋ ಆವಾಗ ಸರಿಯಾಗಿ ಇವ್ರು ಮಾಡ್ಕೊಳ್ತಾರೆ. ಇವರಿಗೆ ಒಂದು ಹುದ್ದೆ ಏನು ಬೇಕು ಹೇಳಿದರೆ, ಒಂದು ಸ್ಪಷ್ಟ ಹೇಳಿದರೆ ಮುಸ್ಲಿಮರ ಒಂದು ಸಂಪೂರ್ಣ ವೋಟ್ ಏನಿದೆ ವೋಟ್ ಬ್ಯಾಂಕ್ ತಮಗೆ ಸೇರಬೇಕು, ನಾವು ಆವಾಗ ಇಟ್ಕೊಂಡು ಕಾಂಗ್ರೆಸ್ಸನ್ನು ಆಟ ಆಡಿಸ್ತೇವೆ, ಅವರ ತಿಜೋರಿಗೆ ಕನ್ನವನ್ನು ಹಾಕ್ತೇವೆ ವೋಟ್ ಬ್ಯಾಂಕ್ ಇದ್ದು ಎನ್ನುವಂಥದ್ದೇ ಇವ್ರದ್ದು ಉದ್ದೇಶ ಆಗಿ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ಇದರಲ್ಲಿ ಕಾಣ್ತದೆ. ಆವಾಗ ಇವರಿಗೆ BJPಯ ಕೋಮುವಾದ ಕಾಣಲಿಲ್ವಾ? ಎಸ್, ಅಲ್ಲ, ಆವಾಗ ಈ ಕಾಂಗ್ರೆಸ್ ಕೂಡ ಕಳೆದ ಹಲವಾರು ವರ್ಷಗಳಿಂದ ಹೇಳ್ತಾ ಇರುವಂಥದ್ದು BJPಯ B ಟೀಮ್ SDPI ಅಂತ ಹೇಳಿ. ಆದರೆ ಈಗ SDPIನ ಆರೋಪವನ್ನು ಅಥವಾ ಆಕ್ಷೇಪವನ್ನು ಗೌರವಿಸಿ ಈಗ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆಯಾ? ಅಂದರೆ ಕಾಂಗ್ರೆಸ್ನ B ಟೀಮ್ ಆಗ್ತಾ ಇದೆ SDPI ಅನ್ನುವಂಥದ್ದು ಕೂಡ ಒಂದು ಅರ್ಥದಲ್ಲಿ. ಅವರು ಯಾವಾಗ A ಟೀಮ್ ಆಗ್ತಾರೆ, ಯಾವಾಗ B ಟೀಮ್ ಆಗ್ತಾರೆ ಗೊತ್ತಾಗಲ್ಲ. ಬಟ್ ಒಟ್ಟಾರೆ ಅಧಿಕಾರ ಬೇಕು. ಈಗ ಇಲ್ಲೆಲ್ಲ ಹೊಯ್ಗೆ ಎಲ್ಲ ಉಳಾಯಿಬೆಟ್ಟು ಅಲ್ಲಿ ಇಲ್ಲಿ ಎಲ್ಲ ಹೊಯ್ಗೆಗಳು ಬೇಕಾಬಿಟ್ಟು ನಡ್ತಾ ಇದೆ. ಅಲ್ಲಿ ಸ್ಪಷ್ಟವಾಗಿ ನಾವು ಕೂಲಂಕಷವಾಗಿ ಚೆಕ್ ಮಾಡಿದರೆ ಪೊಲೀಸರು ಅವರಿಗೆ ಬಿಡಿ, ಅವರಿಗೂ ಬೇಕಾದಷ್ಟು ಬರ್ತಾ ಇರ್ತದೆ ಅದರಿಂದ. ಹಾಗೆ ಅವರು ಸುಮ್ಮನೆ ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿದರೆ ಈ ಎಲ್ಲ ಅಪವಿತ್ರ ಮೈತ್ರಿಗಳು ಅಲ್ಲಿ ಇದೆ ಅಂತ, ಪಕ್ಷದ ವತಿಯಿಂದಲ್ಲ, ಪಕ್ಷದವರಲ್ಲ, ಅಲ್ಲಿಯ ಏನು ಆ ಗೂಂಡಾಗಳು, ಆ ಗುತ್ತಿಗೆದಾರರು, ಅವರಲ್ಲಿ ಆ ಪಕ್ಷದಲ್ಲಿ ಗುರುತಿಸ್ಕೊಂಡವರು, ಇದರಲ್ಲಿ ಗುರುತಿಸ್ಕೊಂಡವರು ಅಲ್ಲಿ ಒಂದೇ. ಅಂದರೆ ಇವ್ರದ್ದೆಲ್ಲ ಎಲ್ಲವೂ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ನನಗೆ ನೋಡಿದಾಗ ಎಲ್ಲವೂ ನಾಟಕ. ಹಾಗಾಗಿ ಇದು ಅದನ್ನು ಆ ರೀತಿಯಾಗಿ ಕಾಂಗ್ರೆಸ್ಸನ್ನು ಬಿಂಬಿಸಿದ ಕೂಡಲೇ ಅಲ್ಪಸಂಖ್ಯಾತರು ಆಗ ಕಾಂಗ್ರೆಸ್ಸಿಗೆ ಎದುರಿಕಾಗ್ತದೆ, ಅಯ್ಯೋ ನಮ್ಮ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಎಲ್ಲಿ ಕದಡಿ ಹೋಗ್ತದೋ, ಹಾಗಾಗಿ ತಕ್ಷಣ ಏನು ವಾಪಸ್ ತಗೊಂಡ್ರೆ ಅಲ್ಪಸಂಖ್ಯಾತರಿಗೆ ಖುಷಿ ಆಯ್ತದೆ. ಇದು SDPI ಮಾಡ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣುವಂಥದ್ದು. ಆಗ SDPI ಖುಷಿ, ನಾವು ಹೇಳಿದ್ದಕ್ಕೆ ನಿಲ್ಲಿಸಿದ್ರು, ನಾವು ಅಲ್ಪಸಂಖ್ಯಾತರ ಹಿತರಕ್ಷಕರು. ಕಾಂಗ್ರೆಸ್ ಅಲ್ಲೂ ಲೂಸ್,
ಕಳ್ಕೊಳ್ತದೆ, ಇಲ್ಲೂ ಕಳ್ಕೊಳ್ತದೆ. ಹಾಗಾಗಿ ಕಾಂಗ್ರೆಸ್ನವರೇನು ಸ್ಪಷ್ಟವಾದ ಒಂದು ನಿರ್ಧಾರವನ್ನು ತಗೊಳ್ಬೇಕು. ಇವತ್ತಲ್ಲ ನಾಳೆ ನಿಮ್ಮ ವೋಟ್ ಬ್ಯಾಂಕ್ ಹೋಗುವಂಥದ್ದೇ. ನೀವು ಮೊದಲಿಂದಲೂ ನೀವು ಏನು ನಿಮ್ಮ ಕಾಂಗ್ರೆಸ್ಸಿನ ಏನು ಧ್ಯೇಯ ಇದೆ, ಒಂದೇ ತೋಟದಲ್ಲಿರುವ ಎಲ್ಲ ಬಣ್ಣದ ಹೂಗಳು ಅಂತ ಯಾವ ಇದನ್ನು ಸಂಸ್ಕೃತಿ ಧರ್ಮ ಇದನ್ನೆಲ್ಲ ಒಟ್ಟು ಸೇರಿ ನೀವು ಒಂದೇ ತೋಟ ಅಂತ ಭಾವಿಸಿರೋ ಅದೇ ರೀತಿಯಲ್ಲಿ ಒಂದೇ ತೋಟದ ಒಂದು ವೋಟ್ ಬ್ಯಾಂಕಿಗೆ ನೀವು ಕಣ್ಣಿಡಿ. ಅದರಲ್ಲಿ ಕೆಲವೊಂದು ಹೂಗಳಿಗೆ ಏನು ಜಾಸ್ತಿ ನೀರು ಗೊಬ್ಬರ ಹಾಕಲಿಕ್ಕೆ ಹೋಗಬೇಡಿ. ಎಲ್ಲ ಮತ್ತೆ ಉಳಿದನ್ನು ಹಾಗೆ ಬಿಟ್ಟರೆ ಕೃಶವಾಗ್ತದೆ. ಮತ್ತು ನಿಮಗೆ ಅಲ್ಲಿ ಇನ್ನೊಂದರಲ್ಲಿ ಆ ತೋಟದಲ್ಲಿ ಹೂಗಳು ಏನು ತರಕಾರಿಗಳು ಬೆಳೆಯಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನೀವು ಆದಷ್ಟು ಬೇಗ ನೀವು ವೋಟ್ ಬ್ಯಾಂಕ್ಗಾಗಿ ಓಲೈಕೆ ಮಾಡೋದನ್ನು ನಿಲ್ಲಿಸಿ ಈ ರೀತಿಯಾದಂತಹ ಗೊಂದಲ ಮತ್ತು ಒಂಥರ ಸರ್ಕಾರಕ್ಕೆ ಅಪಮಾನವಾಗುವಂಥ ತೀರ್ಪುಗಳನ್ನು ವಾಪಸ್ ಪಡೆಯುವ ಮೂಲಕ ತಗೊಳ್ಬೇಡಿ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಎಸ್, ಈಗ ರಾಜ್ಯ ಸರ್ಕಾರ, ಶಿಕ್ಷಣ ಇಲಾಖೆ ಮತ್ತು ಪ್ರಶಸ್ತಿ ಸಮಿತಿ 3 ಸಮಿತಿಗಳು ಒಟ್ಟಾಗಿ ಫೈನಲೈಸ್ ಮಾಡಿರುವಂಥ ಪಟ್ಟಿಯಿಂದ ಈಗ ಮಧು ಬಂಗಾರಪ್ಪನವರ ಹೇಳಿಕೆಗಳು ಒಂಥರ ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದೆ. ವಿದ್ಯಾರ್ಥಿಗಳನ್ನು ನಡೆಸಿಕೊಂಡು ಬಂದಂತಹ ರೀತಿ ಸರಿಯಾಗಿರಲಿಲ್ಲ ಪ್ರಾಂಶುಪಾಲರದ್ದು, ಆ ಒಂದು ಕಾರಣಕ್ಕೋಸ್ಕರ ಅವರ ಪ್ರಶಸ್ತಿಯನ್ನು ತಡೆ ಹಿಡಿಯಲಾಗಿದೆ ಅಂತ ಹೇಳಿ. ಬಟ್ ಈ 3 ಸಮಿತಿಗಳು ಮೊದಲು ನಿರ್ಧಾರ ಮಾಡುವಂಥ ಸಮಯದಲ್ಲಿ ಈ ಒಂದು ಅವರ ಮೇಲೆ ಇರುವಂಥ ಆರೋಪಗಳು ಇರಲಿಲ್ವಾ? ಈಗ ನೆನಪಿಗೆ ಬಂತ ಹಿಜಾಬ್ನ ವಿಷಯಗಳು? ಅಲ್ಲ, ಅವರು ಪ್ರಾಂಶುಪಾಲರು ಏನು ಮಕ್ಕಳಿಗೆ ನಕಲು ಮಾಡಲಿಕ್ಕೆ ಏನೋ ಬಿಟ್ರ, ಅಥವಾ ಮಕ್ಕಳಿಗೆ ಸರಿಯಾಗಿ ಪಾಠ ಮಾಡಲಿಕ್ಕೆ ಮಾಸ್ಟರ್ಗಳಿಗೆ ಅವಕಾಶ ಮಾಡಿಕೊಡ್ಲಿಲ್ವಾ, ಅಥವಾ ಮಕ್ಕಳ ಯೂನಿಫಾರ್ಮ್ ಇದರಲ್ಲೆಲ್ಲ ಹಣಕಾಸು ವ್ಯವಹಾರ ಮಾಡಿದ್ರೆ ಏನು, ಅಥವಾ ಬೋಧನಾ ಗುಣಮಟ್ಟ ಸರಿ ಇಲ್ವಾ ಏನು, ಅಥವಾ ಅವರ ಪಾಠದಲ್ಲಿ ಅವರ ಶಾಲೆಯಲ್ಲಿ ಏನು ವಿದ್ಯಾರ್ಥಿಗಳ ಕಲಿವಿಕೆ ಅಥವಾ ಏನು ಬೌದ್ಧಿಕ ಅವರದ್ದು ಏನು ಫಲಿತಾಂಶಗಳು ಅಂಕಗಳು ಏನಾದರೂ ಕಮ್ಮಿಯಾಗಿದೆಯಾ, ಇದೆಲ್ಲದರಲ್ಲೂ ಏನಾದ್ರು ನೋಡಿಕೊಂಡು ಅವರ ನಡವಳಿಕೆ ಶಾಲೆಯೊಳಗೆ ಕೆಟ್ಟದಾಗಿದೆಯಾ, ಇದೆಲ್ಲಗಳ ಏನಾದರೂ ಇದ್ದರೆ ಹೌದು ಒಪ್ಕೊಳ್ಳು. ಯಾವುದೋ ಇವರು ಗಲಾಟೆ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ಒಂದು ಉದ್ದೇಶಪೂರ್ವಕವಾಗಿಯೇ ಸಂಚು ಮಾಡಿಕೊಂಡು ರಾಜಕೀಯ ಪಕ್ಷದೊಟ್ಟಿಗೆ ಸೇರಿಕೊಂಡು ಈ ರೀತಿಯಾಗಿ ಮಾಡಿಕೊಂಡಾಗ ಅದನ್ನು ವಿರೋಧಿಸಿದ್ದು ಒಂದು ಶಾಲೆಯ ಹಿತದೃಷ್ಟಿ, ಶಿಕ್ಷಣದ ಹಿತದೃಷ್ಟಿಯಿಂದ 4-5 ಜನರಿಗೆ ಮಾತ್ರ, ಮತ್ತು ಎಲ್ಲ ಉಳಿದಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿನಿಯರು ಸ್ಕೂಲಿಗೆ ಬಂದು ಪಾಠ ಕೇಳ್ತಾರಂತಾದರೆ ಇವ್ರದ್ದು ಒಂದು ಖಂಡಿತ ಒಂದು ಷಡ್ಯಂತ್ರ ಎನ್ನುವುದನ್ನು ಅವರು ಅರಿತು ಆ ರೀತಿ ಮಾಡಿರ್ಬೋದು. ಹಾಗಾಗಿ ಇದರಲ್ಲಿ ಇವರದ್ದು ನನ್ನ ಈ ಮೇಲ್ನೋಟ ಪ್ರಕಾರ ಯಾವ ಕೋರ್ಟು, ಯಾವ ಪೊಲೀಸ್ ಸ್ಟೇಷನ್, ಯಾವ ಸರ್ಕಾರವು ಅವರನ್ನು ತಪ್ಪು ಅಂತ ಹೇಳಲಿಲ್ಲ. ಎಲ್ಲವೂ ಏನು ಅವರ ಕ್ರಮವನ್ನು ಎತ್ತಿ ಹಿಡಿದಿದ್ದಾರೆ. ಈಗ ಅದನ್ನು ಶಿಕ್ಷಣ ಇಲಾಖೆಯು, ಆಯ್ಕೆ ಸಮಿತಿ ಎಲ್ಲವೂ ಇವರನ್ನು ಸೇರಿ ಆಯ್ಕೆ ಮಾಡಿ ಘೋಷಣೆಯನ್ನು ಕೂಡ ಮಾಡಿದೆ. ಅದಾದ ನಂತರ ಪ್ರಶಸ್ತಿಯನ್ನು ವಾಪಸ್ ಪಡೆಯುವಂಥ ಒಂದು ತಡೆ ಹಿಡಿಯುವಂಥ ಒಂದು ಕೆಲಸವನ್ನು ಮಾಡಿರೋದು ಸರ್ಕಾರದ ಒಂದು ವೈಫಲ್ಯ ಅಂತ ನಾನು ತಿಳ್ಕೊಂಡು. ಎಸ್, ಒಂದು ದೂರವಾಣಿ ಕರೆ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ನಮ್ದು ಗದಗ ಡಿಸ್ಟಿಕ್ ರೋಣ ಅಂತ ಬಸವರಾಜ್ ಅಂತ ಮಾತಾಡೋದು. ಎಸ್, ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ, ಓಕೆ ಸಂಪರ್ಕ ಸಾಧ್ಯ ಗದಗದಿಂದ ಕನೆಕ್ಷನ್ ಇದೆ ನಿಮಗೆ. ಓಕೆ, ಸೊ ಪ್ರಮುಖವಾಗಿ ವಿದ್ಯಾರ್ಥಿಗಳನ್ನು ನಡೆಸಿಕೊಂಡಂಥ ರೀತಿ ಸರಿಯಾಗಿರಲಿಲ್ಲ ಅನ್ನುವಂಥ ಹೇಳಿಕೆಗಳನ್ನು ಗಮನಿಸುವುದಾದರೆ, ವಿದ್ಯಾರ್ಥಿಗಳನ್ನು ನಡೆಸಿಕೊಂಡಿರುವಂಥ ರೀತಿ ಸರಿಯಾಗಿಲ್ಲ ಅಂತ ಹೇಳಿದರೆ ಹೈಕೋರ್ಟಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಗೆ ಸಂಬಂಧಪಟ್ಟಂಥ ಅಥವಾ ತಮ್ಮನ್ನು ಬೆಂಬಲಿಸುವಂಥವರೇ ದೂರುಗಳನ್ನು ನೀಡಿದ್ರು. ಪ್ರಾಂಶುಪಾಲರ ತಪ್ಪು ಇದೆ ಅಂತ ಆದರೆ, ವಿದ್ಯಾರ್ಥಿಗಳನ್ನು ನಡೆಸಿಕೊಂಡಿರುವಂಥ ರೀತಿ ಸರಿಯಾಗಿಲ್ಲ ಅಂತ ಆದರೆ ಹೈಕೋರ್ಟ್ನಿಂದಲೇ ಯಾವುದಾದ್ರೂ ಸೂಚನೆಗಳು ಬರ್ತಾ ಇತ್ತಲ್ವ? ಅಥವಾ ಇಲ್ಲಿಯ ತನಕ ಅವರು ವೃತ್ತಿಯಲ್ಲಿ ಆ ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇರಲಿಲ್ಲ? ಅವರ ಕೆಲಸದಿಂದ ಯಾವಾಗಲೇ ಅವರನ್ನು ತೆಗೆದು ಹಾಕ್ತಾ ಇದ್ರು. ಅವರು ವಿದ್ಯಾರ್ಥಿಗಳನ್ನು ನಡೆಸಿಕೊಂಡಿರುವಂಥ ರೀತಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ, ಈಗ ಪ್ರಮುಖವಾಗಿ ಸರಿಯಾಗದಿರುವಂಥದ್ದು ಸರ್ಕಾರದ ನಡೆ. ಒಂದು ಬಾರಿ ಘೋಷಣೆಯನ್ನು ಮಾಡ್ತಾರೆ, ಅದಾದ ಬಳಿಕ ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನ. ಈಗ ಸದ್ಯದ ಮಟ್ಟಕ್ಕೆ ಮಾತ್ರನಾ ಈಗ ಶಿಕ್ಷಕರ ದಿನಾಚರಣೆ ಇವತ್ತು ತಡೆ ಹಿಡಿಯುವಂಥದ್ದನ್ನು ಬಿಂಬಿಸ್ತೀರಾ? ಇದರಿಂದ ಒಂದು ಸಮುದಾಯವನ್ನು ಓಲೈಕೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಾ? ಇನ್ನು 4-5 ದಿವಸ ಆದ ಬಳಿಕ ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಆ ಪ್ರಶಸ್ತಿಯನ್ನು ಯಾರಿಗೆ ಸಲ್ಲಬೇಕು ಅವರಿಗೆ ಕೊಟ್ಟು ಸುಮ್ಮನಾಗ್ತೀರಾ? ಅಂದರೆ ಇಲ್ಲಿ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು ಅನ್ನುವಂಥ ಗಾದೆ ಥರ ಈ ಕಡೆ ಒಂದು ಸಮುದಾಯವನ್ನು ಓಲೈಸಬೇಕು, ಇನ್ನೊಂದು ಕಡೆ ಯಾರಿಗೆ ಪ್ರಶಸ್ತಿ ಸಲ್ಲಬೇಕು ಅದನ್ನು ಸಲ್ಲಿಸುವಂಥ ಪ್ರಯತ್ನಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುವಂಥದ್ದು.
3 ಸಮಿತಿಗಳು ಯಾವುದೋ ವಿಪಕ್ಷದವರು ಕೂತು ಮಾಡಿರುವಂತಹ ಪಟ್ಟಿ ಅಲ್ಲ ರೀ ಅದು. ರಾಜ್ಯ ಸರ್ಕಾರ ಅಥವಾ ಪ್ರಶಸ್ತಿ ಸಮಿತಿ ಮತ್ತು ಶಿಕ್ಷಣ ಇಲಾಖೆ 3 ಸಮಿತಿಗಳು ಕೂತು ಫೈನಲೈಸ್ ಮಾಡಿರುವಂತಹ ಪಟ್ಟಿಯಲ್ಲಿ ರಾಜ್ಯದ 2 ಪ್ರಾಂಶುಪಾಲರಿಗೆ ಮಾತ್ರ ಅರ್ಹತೆ. ಅದರಲ್ಲಿ ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರು ಇವರೇ. ನೀವೇ ಮಾಡಿರುವಂತಹ ಪಟ್ಟಿಯಲ್ಲಿ ಈಗ ಲೋಪ ಇದೆ, ಅದು ಸರಿಯಾಗಿಲ್ಲ ಅನ್ನುವಂಥದ್ದನ್ನು ತಾವುಗಳೇ ದೂರ್ತಾ ಇದ್ದೀರಿ ಅಂತ ಹೇಳಿದರೆ ಇದರಲ್ಲಿ ಹಿಡನ್ ಅಜೆಂಡಾ, SDPI ಹೇಳ್ತಾ ಇತ್ತಲ್ವ ತಮ್ಮನ್ನು ಗುರುತಿಸಿ ಹಿಡನ್ ಅಜೆಂಡಾ ಅಂತ ಹೇಳಿ. ಆ್ಯಕ್ಚುಲಿ ಹಿಡನ್ ಅಜೆಂಡಾಗಳು ಈಗ ಬಯಲಾಗ್ತಾ ಇದೆ. ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಎಷ್ಟೆಲ್ಲ ಅಪ್ಡೇಟ್ಗಳಾಗಿದೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ, ಆ ವಿಚಾರವನ್ನು ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ. ಹಲೋ, ಶಿಕ್ಷಕರ ದಿನಾಚರಣೆ ಇವತ್ತೇ ಶಿಕ್ಷಕರಿಗೆ ಮಾಡಿದ ಅವಮಾನ ಅಂತ ಇದನ್ನು ಹೇಳ್ಬೇಕು. ನೋಡಿ, ಇಂತಹ ಸಂದರ್ಭದಲ್ಲಿ ಅದು ಯಾವತ್ತೂ ಪ್ರಶಸ್ತಿಗಳು ಏನಾಗಿದೆ ಅಂದ್ರೆ ಅದರ ಬೆಲೆ ಮೌಲ್ಯಗಳೆಲ್ಲ ಹೋಗಿದೆ, ಆಲ್ರೆಡಿ ಹೋಗಿದೆ. ಏನಿಲ್ಲ, ಅರ್ಜಿ ಹಾಕಿದವರಿಗೆ, ಬಟ್ಟಂಗಿಗಳಿಗೆ, ಅವರನ್ನು ಖುಷಿ ಪಡಿಸುವವರಿಗೆಲ್ಲ ಸರ್ಕಾರ ಏನೇನ್ ಬೇಕೋ ಅದೆಲ್ಲ ಕೊಡ್ತಾ ಇದೆ. ಅದು ನಾವೆಲ್ಲ ಕಾಣ್ತಾ ಇದ್ದೇವೆ. ಅಂತದ್ದು ಇದು ಮುಂದುವರಿದ ಭಾಗ ಅಂತಲೇ ಹೇಳ್ಬೇಕಷ್ಟೇ. ಇನ್ನೇನು ಹೇಳಲಿಕ್ಕೆ ಇದರಲ್ಲಿ ಏನು ಉಳಿದಿಲ್ಲ. ಖಂಡಿತ ಖಂಡಿತ. ಓಕೆ ಸರ್, ಓಕೆ. ಈಗ ಜಿತೇನ್ ಸರ್, ಈ ಹಿಂದಿನ ಅಂದರೆ 14-15 ತಿಂಗಳುಗಳಾಯಿತು ಸರ್ಕಾರ ರಚನೆಯಾಗಿ. ಈ ವರ್ಷದ ಉದ್ದಕ್ಕೂ ಕೂಡ ಗಮನಿಸಿದರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಪಠ್ಯಪುಸ್ತಕದ ಬದಲಾವಣೆಯಿಂದ ಪ್ರಾರಂಭ ಆಯಿತು. ಈ ಹಿಂದಿನ ಸರ್ಕಾರದ ಸಿದ್ಧಾಂತಗಳನ್ನು ತೆಗೆದು ನಮ್ಮ ಸಿದ್ಧಾಂತವನ್ನು ತಲುಪುವಂಥ ಪ್ರಯತ್ನಕ್ಕೆ ಕಾಂಗ್ರೆಸ್ ಮೊದಲಾಯಿತು. ಅದಾದ ಬಳಿಕ ಅತಿಥಿ ಶಿಕ್ಷಕರ ಪೇಮೆಂಟ್ಗಳು, ವೇತನಗಳನ್ನು ಇನ್ನೂ ಕೂಡ ನೀಡದೆ ಅದನ್ನು ಕೂಡ ಹೋಲ್ಡ್ ಮಾಡುವಂಥದ್ದಾಯಿತು. ಈಗ ಪ್ರಸ್ತುತವಾಗಿ ಶಿಕ್ಷಕರ ಹಿಜಾಬ್ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ದ್ವೇಷ ರಾಜಕೀಯಕ್ಕೆ ಮುಂದಾಗ್ತಾ ಇದೆಯೋ ಗೊತ್ತಿಲ್ಲ. ಅದು ಕೂಡ ಈಗ ಪ್ರಮುಖವಾಗಿರುವಂಥದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದರೆ ಶಿಕ್ಷಣದ ವಿಚಾರದಲ್ಲೇ ಅಥವಾ ಶೈಕ್ಷಣಿಕವಾಗಿರುವಂಥ ವಿಚಾರದಲ್ಲಿ ರಾಜಕೀಯವನ್ನು ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂತ ಹೇಳಿ. ಇದು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಗ್ಯಾರಂಟಿ ಆರಂಭದಲ್ಲಿ ಅವರಿಗೊಂದು ಆಡಳಿತ ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಆಯಿತು. ಅದಾದಮೇಲೆ ಗ್ಯಾರಂಟಿ ಅವರಿಗೆ ಯಾವುದೇ ಕೆಲಸ ಮಾಡ್ತಿದ್ರಾಗೆ ಕುತ್ತಿಗೆ ಒಂಥರ ಮುಳುವಾಗಿ ಪರಿಣಮಿಸಿ. ಗ್ಯಾರಂಟಿಯಿಂದಾಗಿ ತುಂಬ ಜನ ಬಡವರಿಗೆ ಒಳ್ಳೆಯದಾಗ್ತದೆ, ಅದರಲ್ಲಿ ಏನು ತಪ್ಪಿಲ್ಲ, ಸರಿ. ಆದರೆ ಅದಕ್ಕಿಂತ ಜಾಸ್ತಿ ಬೇರೆಯವರಿಗೂ ಎಲ್ರಿಗೂ ಅದು ಏನು ತೂತು ಸಂಪತ್ತಿನ ಕೊಳವೆ ಎನ್ನುವಂಥದ್ದು ಅಥವಾ ಮಾರ್ಗ ತೂತಾದಾಗೆ ಎಲ್ರಿಗೂ ಬೇಕಾದ ಕೆಲಸ ಮಾಡಲಿಕ್ಕೆ ಏನು ಅದು ಸಂಪತ್ತು ವಿನಿಯೋಗ ಆಗ್ತಾ ಇಲ್ಲ. ತುಂಬ ಕಡೆಗಳಲ್ಲಿ ಏನು ಕಾಮಗಾರಿಗಳು ನಿಲ್ತಾ ಇದೆ. ಇನ್ನೂ ಇದರ ಪಶ್ಚಾತ್ ಪರಿಣಾಮಗಳು ಇನ್ನೂ ಜಾಸ್ತಿ 2-3 ವರ್ಷಗಳ ನಂತರ ಅದು ತೀವ್ರತೆಯನ್ನು ತಲುಪ್ತದೆ. ಹಾಗಾಗಿ ಸರ್ಕಾರದವರು ಈಗ ಆರಂಭದಿಂದಲೂ ಈಗ ತೊಂದರೆಯಲ್ಲಿ ಈಗ ಗ್ಯಾರಂಟಿಯಿಂದಾಗಿ ಮತ್ತು ನಂತರ ಅದರಿಂದ ಹಣ ದುರುಪಯೋಗ, ನಿಧಿ ದುರುಪಯೋಗ, ಮತ್ತು ಅವರಿಗೆ ಈಗ ಸಲೀಸಾಗಿ ಗೌರ್ಮೆಂಟಿನಿಂದ ಅನುದಾನಗಳು ಬರ್ತಾಯಿದ್ರೆ, ಗುತ್ತಿಗೆದಾರರು ಕೆಲಸ ಮಾಡ್ತಾಯಿದ್ರೆ, ಅವರಿಗೆ ಕಮಿಷನ್ ಹೋಗ್ತಾಯಿದ್ರೆ, ಅಲ್ಲಿಂದ ಶಾಸಕರಿಗೆ ಕೆಲಸ ಮಾಡಲಿಕ್ಕೆ ಅವರಿಗೂ ಒಂದು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಎಲ್ಲ ಸ್ವಲ್ಪ ಸಿಗ್ತಾಯಿತ್ತು. ಈಗ ಎಲ್ಲ ಗ್ಯಾರಂಟಿಗಳಿಗೆ ಹಣ ವಿನಿಯೋಗ ಆಗಲಿಕ್ಕೆ ಮತ್ತು ಆ ಕಡೆ ಈ ಕಡೆ ಎಲ್ಲ ನಿಧಿ ಉಂಟು, ಎಷ್ಟೆಷ್ಟು ನಿಗಮ, ವಾಲ್ಮೀಕಿ ನಿಗಮ ಏನುಂಟು ಅಲ್ಲಿಂದಲೂ ಹಣವನ್ನು ಬಾಚುವಂಥ ಪರಿಸ್ಥಿತಿ. ಪಾಪ ಸಿದ್ದರಾಮಯ್ಯರು ಒಳ್ಳೆ ಆಡಳಿತಗಾರ, ಅದರಲ್ಲೇನು ಇದಿಲ್ಲ. ಬಟ್ ಇದು ಏನಾಗಿದೆ ಹೇಳಿದರೆ, ಇದನ್ನೆಲ್ಲ ಈ ಒಂದು ಹಂತದಲ್ಲಿ ಕೈ ಮೀರಿ ಹೋದಾಗಿದೆ. ಈಗ ಯಾರು ಶಾಸಕರ ಹತ್ರ ಕೇಳಿದರೆ ಅವರಿಗೆ ಅನುದಾನ ಇಲ್ಲ ಅಂತ, ಸಚಿವರ ಹತ್ರ ಕೇಳಿದರೆ ಅವರಿಗೆ, ಹೀಗೆ ಎಲ್ಲಿ ಸಿಗ್ತದೆ ಅಲ್ಲಿ ತೆಗಿಲಿಕ್ಕಾಗ್ತದೆ ಅಂತ ನೋಡ್ತಾ ಇದ್ರು. ಅನುದಾನ ಮಾತ್ರ ಅಲ್ಲ, ಸ್ವಾರ್ಥಕ್ಕೋಸ್ಕರ ಬಳಕೆ ಮಾಡಲಿಕ್ಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಈ ರೀತಿಯಾದಂಥ ಹಗರಣಗಳು ಹುಟ್ಟುಕೊಳ್ತದೆ. ಮತ್ತು ಗುತ್ತಿಗೆದಾರರಿಗೆ ಸರಿಯಾಗಿ ಹಣ ಪಾವತಿ ಆಗದಿರೋದು, ಶಾಸಕರಿಗೆ ಸರಿಯಾಗಿ ಅನುದಾನಗಳು ಸಿಗದೇ ಇರುವಂಥದ್ದು. ಹಾಗಾಗಿ ಅವರಿಗೆ ಮಾಮೂಲು ಕೈಗೆ ಸಿಗದಿದ್ದರೆ ಕೆಲಸಗಳು ಸಮಸ್ಯೆ ಆಗ್ತದೆ. ಯಾರಿಗೆ, ಜನಪ್ರತಿನಿಧಿಗಳಿಗೆ ವರ್ಕೌಟ್ ಮಾಡಲಿಕ್ಕೆ, ಅವರಿಗೂ ಕೆಲಸಕ್ಕೆ ಶಾಸಕರು ಅವರು ತುಂಬ ಜನ 4 ಜನ PAಗಳು, ಅವರು ಕೆಲಸ ಬಂದವರಿಗೆ ಚಹಾ ಕೊಡಬೇಕು, ತಿಂಡಿ ಕೊಡಬೇಕು, ಯಾರಿಗಾದರೂ ಬಂದವರಿಗೆ ಹಣ ಕೊಡಬೇಕು. ತುಂಬ ಖರ್ಚುಗಳಿರ್ತದೆ. ಅವರಿಗೆ ಬರ್ತದಂತಲ್ಲ, ಅವರಿಗೂ ತುಂಬ ಖರ್ಚುಗಳಿರ್ತದೆ, ಅವರಿಗೂ ತುಂಬ ಕಷ್ಟಗಳಿರ್ತದೆ. ಅದು ಹೋಗೋದು ಪುನಃ ಜನರಿಗೆ. ಇದೆಲ್ಲ ಆಗುವಾಗ ಅದೆಲ್ಲ ನಿಂತು ಹೋಗಿರೋದ್ರಿಂದ ಅವರು ಕೂಡ ಸಿಟ್ಟಿನಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಹೀಗಾಗಿ ಈ ಎಲ್ಲವೂ ಅಸಮಾಧಾನಗಳಿಂದ ಇನ್ನು CM, DCMಗಳು ಇದೆಲ್ಲವೂ ನೋಡುವಾಗ
ಸರ್ಕಾರ ಆರಂಭದ 6 ತಿಂಗಳಲ್ಲಿ ಒಳ್ಳೆಯದಾಗ್ಬೋದು ಅಂತ ಎಣಿಸಿತ್ತು. ಮತ್ತು ಈಗ ಎನ್ನುವಂಥದ್ದು ಗೊಂದಲದ ಗೂಡಾಗಿ ಪರಿಣಮಿಸಿದೆ. ಇದೊಂದು ಗೊಂದಲಕ್ಕೆ ಪರವಾಗಿ ಇದು ಮಧು ಬಂಗಾರಪ್ಪನವರು ಯಾವತ್ತೂ ಕೂಡ ಅವರಿಗೆ ಶಿಕ್ಷಕರ ಬಗ್ಗೆ ಹೆಚ್ಚಿನ ಮಹತ್ವ ಗೌರವ ಉಂಟಾ ಇಲ್ಲೋ ಗೊತ್ತಿಲ್ಲ. ಅವರ ಶಿಕ್ಷಣ ಎಷ್ಟು ಮಾಡಿ ಕಲ್ತಿದ್ದಾರೋ, ಗುರುಗಳಿಗೆ ಯಾವ ರೀತಿ ಗೌರವ ಕೊಟ್ಟಿದ್ದಾರೋ ಅದು ನನಗೆ ಅವರ ಹಿಸ್ಟ್ರಿ ಏನು ಗೊತ್ತಿಲ್ಲ. ಬಟ್ ಈ ಶಿಕ್ಷಕರನ್ನು ಈ ರೀತಿಯಾಗಿ ಅವ್ರು ನಡೆದು ಸರಿ ಇಲ್ಲ, ಮಾಡಿದ ಸರಿ ಇಲ್ಲ ಹೇಳುವ ಮೂಲಕ ಅವರ ನಾಲಿಗೆಯನ್ನು ಸ್ವಲ್ಪ ಲಘುವಾಗಿ ಬಳಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಹಲೋ ಸರ್, ನೀವು ಹೇಳ್ತಿದ್ದೀರಲ್ಲ, ಸಿದ್ದರಾಮಯ್ಯ ಅವರು ಬಂದ ಮೇಲೆ ಅವರು ಫಸ್ಟ್ ಮುಖ್ಯಮಂತ್ರಿ ಆದಾಗ ಇದು ಮುಸ್ಲಿಮರಿಗೆ ಬಡವರಿಗೆ 50,000 ರೂಪಾಯಿ ಕೊಡ್ತೇನೆ. ನಮ್ಮ ಹಿಂದೂಗಳಲ್ಲಿ ಇಲ್ವಾ ಬಡವರು ಯಾರು? ಕೊಡ್ತೇನೆ ಅಂತ ಹೇಳಿ ಇವಾಗ ನೋಡಿದ್ರೆ ಅಲ್ಲಿ ಪ್ರಿನ್ಸಿಪಾಲ್ ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ, ಸರ್ಕಾರ ವಾರ್ಡ್ ಕೊಟ್ಟು ಅವ್ರು ಮಾಡಿದ್ದಾರೆ. ಅವರಿಗೆ ಪ್ರಶಸ್ತಿ ಕೊಟ್ಟವನ್ನು ಕ್ಯಾನ್ಸಲ್ ಮಾಡಿದಾರಲ್ಲ, ಅವ್ರು ಎಂತ ಮುಖ್ಯಮಂತ್ರಿ? ಅವರಂದ್ರು ನಂಬಕ್ಕೆ ಆಗೋಲ್ಲ ಎಂತ ಮುಖ್ಯಮಂತ್ರಿ ಅಂತ. ಅವ್ರು ಹಿಂದೂ ಮುಸ್ಲಿಂ ನಂಗೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಪ್ರಶಸ್ತಿ ಉಡುಪಿ ಮಠಕ್ಕೆ ಬರ್ಲಿಲ್ಲ, ಅವರು ಉಡುಪಿ ಮಠಕ್ಕೆ ಹೋಗಿಲ್ಲ. ಇವಾಗ ಟೆಂಪಲ್ ರನ್ ಮಾಡ್ತಿದ್ದಾರೆ, ಯಾಕೆ? ಈಗ ತುಂಬಾ ಸಂಕಷ್ಟಗಳು ಬಂದಿದೆ ಅಲ್ವಾ ಅಲ್ಲಿ? ಈಗ ತುಂಬಾ ಸಂಕಷ್ಟಗಳು ಬಂದಿದೆ ಸರ್ಕಾರಕ್ಕೆ. ಸಂಕಷ್ಟ ಬಂದಿದೆ, ಅವ್ರು ಮಾಡಿದ್ದಕ್ಕೆ ಬಂದಿದೆ. ಅದು ಇಲ್ಲ, 14 ಸೈಟ್ ಬಿಟ್ಬಿಡ್ಲಿ ಅಲ್ಲ, ಸೈಟ್ ಬಿಟ್ಬಿಡ್ಲಿ, ಆವಾಗ ಕೇಸೇ ಆಗಲ್ಲ. ಅವ್ರು ಯಾಕೆ ಕೇಸ್ ಯಡಿಯೂರಪ್ಪನವರನ್ನು ಒಳಗೆ ಹಾಕಿದ್ವಾ? ಅವರನ್ನು ಕೂಡ ಒಳಗೆ ಹಾಕ್ಬೇಕು. ಆವಾಗ ಬಿಜೆಪಿಯಲ್ಲಿ ಒಂದು ಪ್ರಬಲವಾದಂತಹ ವಿರೋಧ ಶಕ್ತಿ ಇತ್ತು ಒಳಗೆ. ವಿರೋಧ ಶಕ್ತಿ ಇತ್ತಲ್ಲ. ಇವಾಗ ಇದು ಮಾಡಿಲ್ಲಲ್ಲ, ನಾನು ಹಗರಣ ಮಾಡಿಲ್ಲ, 14 ಸೈಟ್ ಬಿಟ್ಟು ಬಿಡ್ಲಲ್ಲ. ಅಲ್ಲ, ಈಗ ಅವರಿಗೆ ಬಡವರಿಗೆ 10 ಇಂಚು ಜಾಗ ಇಲ್ಲ, ಇವ್ರಿಗೆ 14 ಸೈಟ್ ಏನು? ಇವರು ವಂಶದವರನ್ನ ಅಲ್ಲಿ ಇದು ಮಾಡಕ್ಕೆ ಸ್ಮಾರಕ ಕಟ್ಟಕ್ಕೆ ಇದೆ. ಇಲ್ಲ, ಅವ್ರಿಗೆ 14 ಸೈಟ್ ಇಂದ ಏನು ದೊಡ್ಡದಾಗಬೇಕು 14 ಸೈಟ್ ಅಂತ ಅದಕ್ಕೆ ಗೊತ್ತಾ ಇದೆ. ಮೂಡ ಇದರಲ್ಲಿ ಕೊಡ್ತೇನೆ, ನಾನು ದಿನಾ ನ್ಯೂಸ್ ನೋಡ್ತಾ ಇದ್ದೀನಿ. 14 ಸೈಟ್ ಅಂದ್ರೆ ಇವ್ರಿಗೆ ಹೋಗ್ಲಿ, ನನ್ಗೆ ಬೇಡ ಅಂತ ಹೇಳ್ಬೋದು ಅಂತಲ್ಲ. ಕೋರ್ಟಲ್ಲಿ ಯಾಕೆ ಕೇಸ್ ಹಾಕ್ಬೇಕು? ಇವಾಗ ಅವರು ಕುಂದಾಪುರದ ಪ್ರಿನ್ಸಿಪಾಲ್ಗೆ ಪ್ರಶಸ್ತಿ ಬಂದಿದೆ, ಅದನ್ನು ಕ್ಯಾನ್ಸಲ್ ಮಾಡಿ. ಎಷ್ಟು ಒಳ್ಳೆ ಮುಖ್ಯಮಂತ್ರಿ ಅದರಲ್ಲಿ ಗೊತ್ತಾಗಲ್ವಾ? ಓಕೆ ಸರ್, ಓಕೆ. ಈಗಾಗಲೇ ಸರ್ಕಾರದ ಮಾರ್ಗದರ್ಶನದಂತೆ ಅಥವಾ ಆದೇಶದ ರೀತಿಯಲ್ಲಿ ಬಂದಿರುವಂತಹ ಪ್ರಶಸ್ತಿಯನ್ನ ವಾಪಸ್ ಪಡೆಯಲಾಗಿದೆ, ತಡೆ ಹಿಡಿಯಲಾಗಿದೆ. ಸ್ಟಾಪ್ ಪೇಮೆಂಟ್ ಸದ್ಯಕ್ಕೆ ಹೇಳಿರೋ ತರ ಮಧು ಬಂಗಾರಪ್ಪನವರು ಹೇಳಿರೋ ತರ ತಡೆ ಹಿಡಿಯಲಾಗಿದೆ ಸದ್ಯಕ್ಕೆ, ಸರ್ಕಾರದ ಮುಂದಿನ ಆದೇಶದ ತನಕ. ಯಾಕೆ ಆ ಹೇಳಿಕೆ ಗೊತ್ತಿಲ್ಲ. ತಾವುಗಳೇ ನೀಡಿರುವಂತಹ ಪ್ರಶಸ್ತಿಯನ್ನ ಈಗ ತಾವುಗಳೇ ಸರ್ಕಾರದ ಮುಂದಿನ ಆದೇಶದ ತನಕ ತಡೆ ಹಿಡಿಯಲಾಗಿದೆ ಅಂತ ಹೇಳಿದ್ರೆ ಇದರ ಹಿಡನ್ ಅಜೆಂಡಾಗಳಿಗೆ ಏನು, ಅಂದ್ರೆ ಯಾರ ಓಲೈಕೆಗಳು ಅನ್ನುವಂಥದ್ದು ಪ್ರಮುಖವಾಗಿ ಪ್ರಶ್ನೆ ಆಗ್ತಾ ಇರುವಂಥದ್ದು. ಸರ್, ಕೊನೆಯದಾಗಿ ಹೇಳೋದಾದ್ರೆ ಈಗ ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿಯನ್ನು ವಾಪಸ್ ನೀಡುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಮಧು ಬಂಗಾರಪ್ಪನವರು ಕೂಡ ಅವರ ಹೇಳಿಕೆಯನ್ನು ಗಮನಿಸೋದಾದ್ರೆ ಇನ್ನೊಂದು ಕರೆ ತೆಗೆದುಕೊಳ್ಳುವಂಥ, ಇನ್ನೊಂದು ಚಾನ್ಸ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸಮಿತಿಯಿಂದ ಪರಿಶೀಲನೆಗಳು ನಡೆಯುತ್ತೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಸಮಿತಿಗಳಿಗೆ ಏನಿದೆ ಅದು ಅದರ ಕುರಿತಾಗಿ ತನಿಖೆಯನ್ನು ನಡೆಸುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿ. ಈ ಪ್ರಶಸ್ತಿ ವಾಪಸಿ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬ ಸಂಬಂಧ ಇದೆ. ಈಗ ಬುದ್ಧಿಜೀವಿಗಳು, ಸಾಹಿತ್ಯರು, ಪ್ರಗತಿಪರರು, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಇದರ ಅಡಿಯಲ್ಲಿ ಕೃಪಾಪೋಷಿತರಾಗಿ ಅವರ ಋಣದಲ್ಲಿ ಬಗಿರುವಂಥ ಸಾಹಿತಿಗಳು ತುಂಬ ಜನಗಳು ಇದ್ದಾರೆ. ಕಮ್ಯುನಿಸ್ಟ್ ಮೈಂಡ್ನವರು ಅದನ್ನು ಹಿಂದೂ ಸಂಸ್ಕೃತಿಯನ್ನು ಟೀಕಿಸುತ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ, ಕೆಲವೊಮ್ಮೆ ಪರೋಕ್ಷವಾಗಿ ಗೊತ್ತಿಲ್ಲದಾಗೆ ಮಹಾಬುದ್ಧಿವಂತನಂತೆ ಟೀಕಿಸಿ ಎಲ್ಲ ಕಡೆ ನಾಯಕರಾಗಿ ಬೆಳೆದಂಥ ದೊಡ್ಡ ದೊಡ್ಡ ಸಾಹಿತಿಗಳದ್ದು ಇದೇ ಹಣಬರ. ಏನು ಪ್ರಶಸ್ತಿ ವಾಪಸ್ಸಿ ಅಂತೆಲ್ಲ ಒಮ್ಮೆ ನಡೆದಿತ್ತಲ್ಲ, ಪ್ರಶಸ್ತಿ ವಾಪಸ್ಸಿ ನಾಟಕಗಳು, ಅದರ ಹಣ ಕೊಡಲಿಕ್ಕೆ ರೆಡಿ ಇಲ್ಲ. ಅದರದ್ದು ಏನು ಚಿನ್ನದ ನಾಣ್ಯ ಕೊಡೋದಿಲ್ಲ, ಪ್ರಶಸ್ತಿ ವಾಪಸ್ ಸ್ಟೇಟ್ಮೆಂಟ್ ಮಾತ್ರ. ನಾನು ಇಲ್ಲಿ ಆಳ್ವಾಸ್ ನುಡಿ ಸೀರೆ ಸಂದರ್ಭದಲ್ಲೂ ಅಷ್ಟೇ, ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲೂ ಅಷ್ಟೇ,
ಒಮ್ಮೆ ಬರಗೂರು ಏನೋ ನಾವು ಇದನ್ನು ಪ್ರಶಸ್ತಿಯನ್ನು ಇದು ನಿಧಿಯನ್ನು ಪ್ರಶಸ್ತಿಯನ್ನು ತಗೊಳ್ಳೋದಿಲ್ಲ ಅಂತ ಏನು ವಾಪಸ್ ಕೊಡ್ತೇನೆ ಏನು ಹೇಳಿದರು. ಹಣ ಮಾತ್ರ ವಾಪಸ್ ಕೊಡಲಿಲ್ಲ, ಬಾಯಲ್ಲಿ ಸ್ಟೇಟ್ಮೆಂಟ್ ಮಾತ್ರ ಹೇಳಿಕೆ ಕೊಟ್ಟದ್ದು. ಅಂದರೆ ಇದು ಅಲ್ಲಿಂತಲ್ಲ, ಹೆಚ್ಚಿನ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಅಂದರೆ ಹಣೆ ಬರ. ಈಗ ಏನು ಹೇಳಿದರೆ ಇವರೇ ವಾಪಸ್ ತಗೊಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ. ಅವರ ಬಟ್ಟಂಗಿಗಳು, ಅವರ ಸಾಹಿತಿಗಳು ಅವರ ಪ್ರಶಸ್ತಿ ವಾಪಸ್ ಅಂತೇಳಿ ಇವರು ಸರ್ಕಾರ, ಬಿ ಜೆ ಪಿ ಸರ್ಕಾರವನ್ನು ಅಥವಾ ಇದರಲ್ಲಿ ಸರ್ಕಾರವನ್ನು ತಮ್ಮ ಒಂದು ವಿದ್ವತ್ತು ಬುದ್ಧಿಜೀವಿಯಲ್ಲಿ ಅವರನ್ನು ಕಟ್ಟಿ ಹಾಕಿ ಬಿಡ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ಮಾಡ್ತಾಯಿದ್ರು. ಈಗ ಕಾಂಗ್ರೆಸ್ ಏನು ಮಾಡ್ತಾ ಇದೆ, ಈ ಪ್ರಶಸ್ತಿಯನ್ನು ಕೊಟ್ಟು ವಾಪಸ್ ಪಡೆಯುವಂಥ ಒಂದು ಕೆಲಸಕ್ಕೆ ಮುಂದಾಗಿದೆ. ಇವ್ರದ್ದು ನಡೀಲಿ, ಇವ್ರದ್ದು ಹಣೆ ಬರಕ್ಕೆ. ಅಂದರೆ ಈ ರೀತಿಯಾಗಿ ಮಾಡುವಂಥದ್ದು ಸರ್ಕಾರಕ್ಕೆ ಶೋಭೆ ಅಲ್ಲ. ಮತ್ತು ನಿಮ್ಮ ಪ್ರಶಸ್ತಿ ನಿಮ್ಮ ಎಲ್ಲ ಈ ಪ್ರಶಸ್ತಿಯಲ್ಲಿ ಏನು 5 ಪೈಸೆ ಏನಾದರೂ ಲಾಭ ಹಣ ಗಿಣ ಏನಾದ್ರು ಬರ್ತದೆ? ಏನು ಪ್ರಶಸ್ತಿ ಸರಿ ಬರುವುದಿಲ್ಲ. ಇದು ಮತ್ತು ಲಾಬಿ ಮಾಡಲಿದವರಿಗೆ ಇನ್ನು ಅದನ್ನು ಕೂಡ ಈಗ ನಿಗಮ ಮಂಡಳಿ ಮತ್ತು ಎಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಪಕ್ಷದಲ್ಲಿ ಏನು ಕೆಲಸ ಮಾಡಿದವರಿಗೆ ಎಲ್ಲದರಲ್ಲೂ ಅದರಲ್ಲೇ ಕೊಡ್ತಾರೆ. ಇನ್ನು ತುಳು ಅಕಾಡೆಮಿಗಳಿಗೆ ಅಥವಾ ಇನ್ನೂ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಬೇಕು ಅಂತ, ಬಟ್ ಇಲ್ಲಿ ಕೊಡಲಿಲ್ಲ, ಪತ್ರಕರ್ತರಿಗೆ ಕೊಟ್ಟಿದ್ದಾರೆ. ಅಥವಾ ಇವ್ರದ್ದೇನು ನಾನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡಬೇಕು ಅಂತ ಎಲ್ಲದರಲ್ಲಿ. ಇನ್ನು ಶಿಕ್ಷಕರ ಪ್ರಶಸ್ತಿಯನ್ನು ಕಾಂಗ್ರೆಸ್ ಶಿಕ್ಷಕರಿಗೆ ಕೊಟ್ಟು ಬಿಡಲಿ. ಕಾಂಗ್ರೆಸ್ಸಿನ ಏನು ಅವರಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಕಾಂಗ್ರೆಸ್ನಲ್ಲಿ ಯಾರಿಗಾದರೂ ಕಾರ್ಯಕರ್ತರನ್ನು ಶಿಕ್ಷಕ ಅಂತ ಗುರುತಿಸಿ ನೀವು ಕೊಟ್ಟು ಬಿಡಿ, ರಗಳೆ ಇರುವುದಿಲ್ಲ, ಯಾರೂ ಕೂಡ ಆಕ್ಷೇಪ ಮಾಡೋದಿಲ್ಲ. ಓಕೆ ಓಕೆ ಕೊನೆಯದಾಗಿ ಒಂದು ದೂರವಾಣಿ ಕರೆ ಇದೆ ಆ್ಯಕ್ಚುಲಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಮೊದಲನೇದಾಗಿ ಇವರು ಶಿಕ್ಷಣ ಮಂತ್ರಿಗಳು ಆ ಸಿಲೆಕ್ಷನ್ ಕಮಿಟಿಗೆ ಮಾಡಿದ ಒಂದು ಅನ್ಯಾಯ ಅಂತ ಹೇಳ್ಬೋದು. ಅವರ ಮಾನಮರ್ಯಾದೆ ತೆಗೆದುಬಿಟ್ರು, ಪ್ರಶಸ್ತಿ ನೆಂಪಡಿಕೊಡ್ಕೊಂಡು. ಇನ್ನು ಆ ಶಿಕ್ಷಕರಿಗೆ ಆಕ್ಚುಲಿ ಅಲ್ಲಿ MP ಬಿಜೆಪಿ ಉಂಟು, ಎಲ್ಲ MLA ಗಳೆಲ್ಲ ಬಿಜೆಪಿ ಇದ್ದಾರಲ್ಲ, ಅವರು ಶಿಫಾರಸ್ ಮಾಡಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಗುವಾಗೆ ನೋಡ್ಬೇಕು. ಮತ್ತೆ ರಾಜ್ಯ ಪ್ರಶಸ್ತಿ ಸಿಗದಿದ್ರೆ ಅಷ್ಟೇ ಹೋಯ್ತು, ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೊಡುವಾಗಿರೋ ಪ್ರಯತ್ನ ಪಡಬೇಕು. ಮತ್ತೆ ಆ ಶಿಕ್ಷಕರ ಹಿಂದುಗಡೆ ಈ ಸಮಾಜ ನಿಲ್ಬೇಕು ಸರ್. ಯಾಕಂದ್ರೆ ಸಮಾಜದಲ್ಲಿ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರಿಗೆ ಈ ರೀತಿ ಅವಮಾನ ಆದಾಗ, ನಾನು ಹೇಳುದು ಅರುಣ್ ಅಲ್ವಾ? ಹೌದು ಸರ್, ನಾನು ಹೇಳುದು ಈ ಎಲ್ಲ BJP ಇರ್ಬೋದು ಅಥವಾ ಸಮಾನ ಮನಸ್ಕರು ಇರ್ಬೋದು, ಎಲ್ಲ ಸಂಘಟನೆಗಳು ಎಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಅವರಿಗೊಂದು ಸನ್ಮಾನವನ್ನು ಮಾಡಬೇಕು. ಅವರು ಒಪ್ಪಿಕೊಳ್ಳದಿದ್ರೆ ಅವರ ಶಾಲೆಗೆ ಹೋಗಿ ಆದರೂ ಹಾರ ಹಾಕಿ ಶಾಲೆ ಹಾಕಿ ಒಂದು ದೊಡ್ಡ ಮಟ್ಟದ ಸನ್ಮಾನ ಮಾಡಿ ಪ್ರತಿರೋಧವನ್ನು ದಾಖಲಿಸಬೇಕು. ಇವರು ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುವಾಗಿ ನೋಡ್ಬೇಕು ಅವರನ್ನ. ಖಂಡಿತ ಖಂಡಿತ ಖಂಡಿತ. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಈ ನಮ್ಮ ಇದರಲ್ಲಿ ಬಲಪಂಥೀಯ ಸಾಹಿತಿಗಳು ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾರೆ. ಎಡಪಂಥೀಯ ಸಾಹಿತಿಗಳಿಗೆ ಸರ್ಕಾರ ಕೋಟಿ ಕೋಟಿ ದುಡ್ಡು ಕೊಡ್ತದೆ. ಎಲ್ಲಿ ತನಕ ಅಂದ್ರೆ, ಒಂದು ಮುಖ್ಯಮಂತ್ರಿ ಅಪವಾದ ಬಂದಾಗ ಫ್ರೀಡಂ ಪಾರ್ಕ್ ಅಲ್ಲಿ ಬಂದು ಪ್ರತಿಭಟನೆ ಮಾಡುವಷ್ಟು ಸಾಹಿತಿಗಳು ಬಂದು ಒಟ್ಟು ಸೇರ್ತಾರೆ ಅಲ್ಲಿ. ಯಾಕಂದ್ರೆ ಅವರಿಗೆ ದುಡ್ಡಿನ ರುಚಿ ಅವರು ಕಂಡಿದ್ದಾರೆ, ಇವರು ದುಡ್ಡು ಸುರಿತಾ ಇದ್ದಾರೆ ಅವರಿಗೆ. ನೋಡಿ, ಲಾಸ್ಟ್ ಟೈಮ್ ಶಿಕ್ಷಣ ಪಠ್ಯಪುಸ್ತಕ ಪರಿಷ್ಕರಣೆ ವಿಷಯದಲ್ಲಿ ಎಲ್ಲ ಮುಗಿ ಬಿದ್ದು ಬೀಳ್ಲಿಲ್ವಾ ಎಡಪಂಥೀಯ ಸಾಹಿತಿಗಳು? ಅಲ್ಲಿ ಅದನ್ನ ವಾಪಸ್ ತಗೊಳ್ಬೇಕಾಗಿ ಬಂದಿತ್ತಲ್ವಾ? ಬಲಪಂಥೀಯ ಸಾಹಿತಿಗಳು ಬಾರಿ ಕ್ಷೀಣ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಅಲ್ಲ, ಸಾಹಿತಿಗಳು ಬಲಪಂಥಿ ಅಥವಾ ಎಡಪಂಥೀಯವಾಗಿ ಇರಬೇಕು ಅನ್ನುವಂಥ ವಿಚಾರಗಳಿದೆಯಾ ಸರ್? ಈಗ ಶಿಕ್ಷಕರನ್ನೇ ಹಾಗೆ ಮಾಡ್ತಾರೆ ಈಗ. ಓಕೆ ಓಕೆ, ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡಿದ್ರು. ಎಸ್, ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಸರ್. ನಮ್ಮ ಜೊತೆ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಧನ್ಯವಾದಗಳು ಸರ್. ಎಸ್, ಪ್ರಮುಖವಾಗಿ ಇವತ್ತಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ಪ್ರಶಸ್ತಿಯನ್ನು ಘೋಷಣೆ ಮಾಡಿ ಅಂತಿಮಗೊಂಡಿರುವಂತಹ ಪಟ್ಟಿಯಿಂದ ಈಗ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಅನ್ನುವಂತಹ ಸರ್ಕಾರದ ಆದೇಶಗಳಿಗೇನಿದೆ, ಇದು ಪ್ರಮುಖವಾಗಿ ಉಡುಪಿಗೆ ಸಂಬಂಧಪಟ್ಟಂತೆ, ಕರಾವಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಮಾಡಿರುವಂತಹ ಅವಮಾನ. ಯಾವುದೋ ಒಂದು ರಾಜಕೀಯ ದುರುದ್ದೇಶವನ್ನು ಇಟ್ಟುಕೊಂಡು ಯಾರೋ 4 ಜನ ಆಕ್ಷೇಪವನ್ನು ಮಾಡಿದ್ರು ಅಂತ ಹೇಳಿ 4 ಜನರ ಮಾತುಗಳನ್ನು ಕೇಳಿಕೊಂಡು ತಾವುಗಳು ಸರ್ಕಾರವನ್ನು ರಚಿಸ್ತಾ ಇದ್ದೀರಾ ಅನ್ನುವಂಥದ್ದು ಪ್ರಶ್ನೆ. ಆ 4 ಜನರಿಗೋಸ್ಕರನ ತಮ್ಮ ಸರ್ಕಾರಗಳು ಅಥವಾ ಪ್ರಶಸ್ತಿಗಳು ಇರುವಂಥದ್ದು. 3 ಸಮಿತಿಗಳು ಆಯ್ಕೆ ಮಾಡಿರುವಂಥದ್ದು, 3 ಸಮಿತಿಗಳು ಫೈನಲೈಸ್ ಮಾಡಿರುವಂತಹ ಹೆಸರು ಯಾವ ಕಾರಣಕ್ಕೋಸ್ಕರ ಅನ್ನುವಂಥದ್ದನ್ನು ಗಮನಿಸಿಕೊಳ್ಳಿ. ಆ 3 ಸಮಿತಿಗಳು ಕೂಡ ಆಯ್ಕೆ ಮಾಡಿರುವಂಥದ್ದು ಆ ಶಿಕ್ಷಕರ ಸಾಧನೆ ಮತ್ತು ಅವರು ಮಾಡಿರುವಂತಹ ಕೆಲಸ ಕಾರ್ಯವನ್ನು ಗುರುತಿಸಿ, ಅದು ಹೊರತು ತಮ್ಮ ಯಾರೋ ಒಂದು 4 ಜನ ಹೇಳಿದರು ಅನ್ನುವಂತಹ ಮಾತಿಗೋಸ್ಕರ ಅಲ್ಲ. ಇದನ್ನು ಸರ್ಕಾರ ಪ್ರಮುಖವಾಗಿ ತಿಳಿದುಕೊಳ್ಬೇಕಿತ್ತು. ಅದನ್ನು ಬಿಟ್ಟು ಹಿಜಾಬ್ ವಿಚಾರದಲ್ಲಿ 2 ವರ್ಷಗಳ ಹಿಂದೆ ಏನೋ ಘಟನೆ ನಡೆಯಿತು ಅಂತ ಹೇಳಿ ಈಗ ಅದನ್ನು ಕಾರ್ಡ್ ಪ್ಲೇ ಮಾಡೋಣ ಅಂತ ಹೇಳಿ ಕುಚೇಷ್ಟ ಬದಿಗೆ ಇಳಿತಾ ಇದ್ದೀರಲ್ವಾ? ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗಬೇಕು. ಶಿಕ್ಷಕರ ವಿಚಾರದಲ್ಲಿ
ಶಿಕ್ಷಣದ ವಿಚಾರದಲ್ಲಿ ತಾವು ಮಾಡಿರುವಂತಹ ಗನಂದಾರಿ ಕೆಲಸಗಳು ಬೇಕಾದಷ್ಟಿವೆ. ಶಾಲಾ ಮಕ್ಕಳ ಪಠ್ಯಪುಸ್ತಕದಲ್ಲಿ ತಮ್ಮ ಸಿದ್ಧಾಂತವನ್ನು ತುರುಕಬೇಕು ಅಂತ ಹೇಳಿ ಇವತ್ತೋ ನಾಳೆ ಶಾಲೆ ಪ್ರಾರಂಭ ಆಗುವುದಕ್ಕಿಂತ ಮುಂಚಿನ ದಿವಸ ಪಠ್ಯಪುಸ್ತಕವನ್ನು ಬದಲು ಮಾಡೋದಕ್ಕೆ ಹೊರಡ್ತೀವಿ ಅನ್ನುವಂತಹ ವಿಚಾರವನ್ನು ಮುಂದಿಟ್ಟಂತಹ ಸಚಿವರುಗಳು ತಾವು ಈಗ ಘೋಷಣೆಯಾಗಿ ಇಡೀ ಊರಿಗೆ ಗೊತ್ತಾಗಿರುವಂತಹ ವಿಚಾರಕ್ಕೆ ತಾವೇ ಮತ್ತೆ ಮಸಿಯನ್ನು ಬಳಿದು ಇಲ್ಲ ಅಂತ ಹೇಳಿ ವೈಟ್ನರಲ್ಲಿ ಬರಿದ್ರೆ ಗೊತ್ತಾಗೋದಿಲ್ಲ ಅಂತ ಅಲ್ಲ ರೀ, ಮರ್ಯಾದೆ ಹೋಗುವಂಥದ್ದು ತಮ್ಮದೇ. ಇನ್ನಾದರೂ ಸರ್ಕಾರ ಈ ಕುರಿತಾಗಿ ಎಚ್ಚರಿಕೆಯ ನಡೆಯನ್ನು ತೆಗೆದುಕೊಳ್ಬೇಕು. ಆ್ಯಂಡ್ ಇಂತಹ ಸಿಲ್ಲಿ ರೀಸನ್ಗಳನ್ನು ಇಟ್ಟುಕೊಂಡು ರಾಜಕೀಯ ಮಾಡಬೇಡ್ರಿ. ಡೆಫಿನೆಟ್ಲಿ ಓಪನ್ಲಿ ಹೇಳ್ತಾ ಇದ್ದೀನಿ, ಇಂಥ ಸಿಲ್ಲಿ ಮ್ಯಾಟರ್ಗಳನ್ನು ಇಟ್ಟುಕೊಂಡು ರಾಜಕೀಯವನ್ನು ಮಾಡಿ ಗೆಲ್ಲಬಹುದು ಅನ್ನುವಂತಹ ಅದು ಏನೋ ಹೇಳ್ತಾರಲ್ವ, ಹಿಂಬದಿಯಿಂದ ಆಡುವಂಥ ಆಟ, ಇದೆಲ್ಲ ಬೇಕಾಗಿಲ್ಲ. ಸಿಲ್ಲಿ ಮ್ಯಾಟರ್ ಇದೆಲ್ಲ. ಸೊ ಇದನ್ನು ಬಿಟ್ಟು ಒಂದು ಜವಾಬ್ದಾರಿಯುತವಾದಂತಹ ಹೇಳಿಕೆಯ ಜೊತೆಗೆ ಜವಾಬ್ದಾರಿಯುತವಾದಂತಹ ಗುದ್ದಾಟದ ಜೊತೆಗೆ ರಾಜಕೀಯ ಮಾಡಿರಿ. ತಮ್ಮ ಏನು ಸ್ವಾತಂತ್ರ್ಯ ಕಾಲದಿಂದ ಇರುವಂತಹ ಮೊದಲ ಗಟ್ಟಿ ಸರ್ಕಾರ ಅಂತ ಅಥವಾ ರಾಜಕೀಯ ಪಕ್ಷ ಅಂತ ಹೇಳ್ತಿರಲ್ವ, ಅದಕ್ಕೊಂದು ಮರ್ಯಾದೆ ಇರುತ್ತೆ ರೀ. ಅದನ್ನು ಬಿಟ್ಟಿಂತ ಸಿಲ್ಲಿ ಮ್ಯಾಟರ್ಗಳಿಗೆ ರಾಜಕೀಯವನ್ನು ಮಾಡ್ತಾ ಯಾಕ್ರಿ ಸುಮ್ಮನೆ ಗುಮ್ಮಿಸ್ಕೊಳ್ತೀರಾ? ಬೇಕಾಗಿಲ್ಲ ಇದೆಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ಸೊ ನಿರಂತರ ಸುದ್ದಿ ಹಾಗೆ ಮನೋರಂಜನೆಗೆ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.